ಹೆಸರೇ ಕೃಷ್ಣ. ಹರಿ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 31ನೇ ಅಧ್ಯಾಯ ಶ್ಲೋಕ 41. ಯಾ ಮನ್ಯತೆ ಪತಿ ಮೋಹ ಮನ್ಮಾಯಾಂ ವೃಷಭಾಯತಿ ಸ್ತ್ರೀತ್ವಂ ಸ್ತ್ರೀಸಂಗತ ಪ್ರಾಪ್ತೋ ವಿತಾಪ್ತ್ಯ ಗೃಹಪ್ರದಂ. ಅನುವಾದ ಮತ್ತು ಭಾವಾರ್ಥ by His Divine Grace ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಪೂರ್ವ ಜನ್ಮದಲ್ಲಿನ ತನ್ನ ಸ್ತ್ರೀ ವ್ಯಾಮೋಹದಿಂದಾಗಿ ಜೀವಿಗೆ ಸ್ತ್ರೀ ರೂಪ ನೀಡಲಾಗುತ್ತದೆ. ಸ್ತ್ರೀ ರೂಪದ ಜೀವಿಯು ಮೂರ್ಖಳಾಗಿ ಪುರುಷ ರೂಪದ ಮಾಯೆಯನ್ನು ಸಂಪದ ಸಂತಾನ ಮನೆ ಮತ್ತಿತರ ಐಕ ಭೋಗಭಾಗ್ಯಗಳನ್ನು ನೀಡುವ ತನ್ನ ಗಂಡನೆಂದು ಪರಿಭಾವಿಸುತ್ತಾಳೆ. ಎಸ್, ಹಾಗಾಗಿ ಇಲ್ಲಿ ಹೇಳುವಂಥದ್ದು ಪ್ರೀವಿಯಸ್ ಲೈಫಲ್ಲಿ, ಪೂರ್ವಜನ್ಮದಲ್ಲಿ ಗಂಡಿಗೆ ಸ್ತ್ರೀ ವ್ಯಾಮೋಹ ಜಾಸ್ತಿ ಇದ್ರೆ ನೆಕ್ಸ್ಟ್ ಅವ ಹೆಣ್ಣಾಗಿ ಹುಟ್ಟುದಂತೆ. ಅಂದ್ರೆ ಈಗ ಯಾರು ಹೆಣ್ಣಿದ್ದಾಳೆ ಅದು ಪ್ರೀವಿಯಸ್ ಲೈಫಲ್ಲಿ ಗಂಡಂತೆ. ಈಗ ಯಾರು ಗಂಡಿದ್ದಾನೆ ಪ್ರೀವಿಯಸ್ ಲೈಫಲ್ಲಿ ಹೆಣ್ಣಂತೆ. ಅಂದ್ರೆ ಹೆಣ್ಣಿಗೆ ಗಂಡನ ಮೇಲೆ ವ್ಯಾಮೋಹ ಇದ್ದಾಗ ನೆಕ್ಸ್ಟ್ ಲೈಫಲ್ಲಿ ಗಂಡನಾಗಿ ಹುಟ್ಟುವಂಥದ್ದು. ಗಂಡಿಗೆ ಸ್ತ್ರೀ ಮೇಲೆ ಜಾಸ್ತಿ ವ್ಯಾಮೋಹ ಇರುವಾಗ ನೆಕ್ಸ್ಟ್ ಲೈಫಲ್ಲಿ ಗಂಡು ಆಗಿ ಹುಟ್ಟುವಂಥದ್ದು. ಅಲ್ಲ, ಗಂಡಿಗೆ ಸ್ತ್ರೀ ಮೇಲೆ ಜಾಸ್ತಿ ವ್ಯಾಮೋಹ ಸ್ತ್ರೀ ಆಗಿ ಹುಟ್ಟುವಂಥದ್ದು. ಈಗ ನಮಗೆ ಪ್ರಶ್ನೆ ಬರಬೇಕು, ನನಗೆ ನೆಕ್ಸ್ಟ್ ಲೈಫ್ ಸ್ತ್ರೀಯಾಗಿ ಹುಟ್ಟಬೇಕಾ ಅಲ್ಲ ನನಗೆ ನೆಕ್ಸ್ಟ್ ಲೈಫ್ ಗಂಡನಾಗಿ ಹುಟ್ಟಬೇಕಾ? ಎಸ್, ಯಾರು ಹೇಳ್ತೀರಿ? ನಮಗೆ ಗಂಡನಾಗಿ ಜನ್ಮವೇ ಬೇಡ ಅಂತಿದೆ. ಜನ್ಮವೇ ಬೇಡ ಅಂತಿದೆ. ಬೇಡ ಅಂತಿದೆ. ಜನ್ಮನೇ ಬೇಡ ಪ್ರಭುಜಿ, ಜನ್ಮನೇ ಬೇಡ. ಬಿಡುಗಡೆ ಕೊಟ್ಬಿಟ್ರೆ ಸಾಕು ಪ್ರಭುಜಿ. ಸೇವೆ ಬೇಕು ಪ್ರಭುಜಿ. ಹರೇ ಕೃಷ್ಣ. ಹಾಗೆ ದಿಸ್ ಇಸ್ ಇಂಟೆಲಿಜೆಂಟ್. ನೋಡಿ, ನಿಮಗೆ ಇದು ಇಂಟೆಲಿಜೆನ್ಸ್ ಭಗವಂತ ಕೊಟ್ಟಿದ್ದಾನೆ, ಬುದ್ಧಿವಂತಿ ಕೊಟ್ಟಿದ್ದಾನೆ. ಹಾಗೆ ಜನ್ಮವೇ ಬೇಡ, ಸ್ತ್ರೀ ಕೂಡ ಬೇಡ, ಗಂಡಸು ಕೂಡ ಬೇಡ. ಜನ್ಮವೇ ಬೇಡ. ಇದಕ್ಕೆ ನಾವು ಎಂತ ಮಾಡ್ಬೇಕು? ಎಸ್, ಯಾರು ಹೇಳ್ತೀರಿ? ಜನ್ಮವೇ ಬೇಡ ನೆಕ್ಸ್ಟ್ ಲೈಫಲ್ಲಿ, ಅದಕ್ಕೆ ನಾವು ಎಂತ ಮಾಡ್ಬೇಕು? ಎಸ್, ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ 100% ಫಾಲೋ ಮಾಡ್ಬೇಕು ಪ್ರಭುಜಿ. 100% ಸೇವೆ ಮಾಡ್ಬೇಕು. ಯಾವ ಸೇವೆ ಮಾಡ್ಬೇಕು? ಭಗವಂತನ ಸೇವೆ ಮಾಡ್ಬೇಕು. ಭಗವಂತನ ಸೇವೆ ಮಾಡಿದ್ರೆ ಎಂತ ಆಗ್ತದೆ? ಕರ್ಮ ಬಂಧನದಿಂದ ಬಿಡುಗಡೆ ಆಗುತ್ತೆ. ಎರಡು ಬರಲ್ಲ. ಭೌತಿಕ ಜೀವನದಿಂದ ಡಿಟ್ಯಾಚ್ಮೆಂಟ್. ಭೌತಿಕ ಜೀವನದಿಂದ ಡಿಟ್ಯಾಚ್ಮೆಂಟ್. ಕೃಷ್ಣನಿಗಾಗಿ ಮಾಡೋ ಕೆಲ್ಸಕ್ಕೆ ಪಾಪದ ಲೇಪ ಇರಲ್ಲ, ಮತ್ತೆ ಅದು ಜನ್ಮಕ್ಕೆ ಕಾರಣ ಆಗೋದಿಲ್ಲ. ಆದ್ರೆ ಮಾಯೆ ಬಿಡುವುದಿಲ್ಲಲ್ಲಪ್ಪ ನಮ್ಗೆ. ಈಗ ಎಂತ ಆಗ್ತದೆ? ಮಾಯೆ ನಮ್ಮ ಹಿಂದೆ ಇದ್ದಾಳೆ. ಭಕ್ತರ ಸಂಘದಲ್ಲಿ ಮಾಡೋದ್ರಿಂದ ನಮ್ಗೆ ಗುರು ಮತ್ತೆ ಭಕ್ತರ ಸಂಘದಲ್ಲಿ ಕೃಷ್ಣ ಪ್ರಜ್ಞೆ ಈಗ ನೀವು ಹೇಳಿದ್ ಕರೆಕ್ಟ್. ನಮ್ಗೆ ನೆಕ್ಸ್ಟ್ ಜನ್ಮ ಬೇಡ, ಇದಕ್ಕೆ ಭಕ್ತಿ ಸೇವೆ. ಆದ್ರೆ ಮಾಯೆ ಬಿಡ್ತದ? ಮಾಯೆ ಬಿಡಲ್ಲ. ಯಾವಾಗ ನಾವು ಕೃಷ್ಣನಿಗೆ ಶರಣಾಗತಿ ಆಗ್ತೀವೋ ಅವಾಗ ಮಾಯೆಯನ್ನು ಕೂಡ ಅಷ್ಟೊಂದು ತೊಂದರೆ ಕೊಡಲ್ಲ. ಒಬ್ಬ ಮಾಯೆ ತೊಂದರೆ ಕೊಡುವುದಿಲ್ವಾ? ಕೊಡುತ್ತೆ ಪ್ರಭು, ಆದ್ರೆ ಭಕ್ತರು ಅದನ್ನ ಪ್ಲಸ್ ಪಾಯಿಂಟ್ ಆಗಿ ಸ್ವೀಕಾರ ಮಾಡ್ತಾರೆ. ಹೀಗಾಗಾದ್ರೆ ಈಗ ನಮ್ಮ ಕ್ವಶನ್ ಎಂತ ಅಂದ್ರೆ, ಮಾಯೆಯಿಂದ ನಾವು ಹೇಗೆ ಬಿಡುಗಡೆ ಹೊಂದುವಂಥದ್ದು? ಮಾಯೆಯಿಂದ, ಈಗ ನನ್ನ ಪ್ರಶ್ನೆ, ಮಾಯೆಯಿಂದ ಬಿಡುಗಡೆ ಹೊಂದುವಂಥದ್ದು ಸುಲಭವ ಕಷ್ಟವ? ಕಷ್ಟ. ಕಷ್ಟ ಪ್ರಭು, ಕಷ್ಟ ಇದೆ, ತುಂಬಾ ಕಷ್ಟ.
ಮಾಯೆಯಿಂದ ಬಿಡುಗಡೆ ಹೊಂದೋದು ತುಂಬಾ ಕಷ್ಟ ಪ್ರಭು. ಆದ್ರೆ ಶುದ್ಧ ಭಕ್ತರ ಸಂಯೋಗದಿಂದ ಅವ್ರ ಜೊತೆ ನಾವ್ ಯಾವಾಗೂ ಇದ್ರೆ ಅದು ಸಾಧ್ಯ ಆಗುತ್ತೆ. ಓಕೆ, ಶುದ್ಧ ಭಕ್ತರೊಟ್ಟಿಗೆ ಯಾವಾಗ್ಲೂ ಹೇಗೆ ಇರುವಂತದ್ದು? ಎಸ್, ಅಂದ್ರೆ ಇವಾಗ ಹೇಗೆ ನಾವು ಕ್ಲಾಸ್ ಎಲ್ಲ ಕೇಳ್ತೀವೋ ಆ ರೀತಿಯಲ್ಲಿ ನಮ್ಮ ದಿನನಿತ್ಯ ನಾವು ಭಗವಂತನ ಭಕ್ತರ ಜೊತೆಗೆ ಇರ್ಬೇಕು. ನಮ್ಮ ಮನಸ್ಸಿಗೆ ಬೇರೆ ಏನೋ ಥಾಟ್ ಬಂದ್ರೆ ನಾವು ಅವ್ರ ತಕ್ಷಣ ಅವ್ರ ಹತ್ರ ಅದಕ್ಕೆ ಸಮಸ್ಯೆ ಕೇಳ್ಕೊಂಡು ಭಕ್ತಿನಲ್ಲೇ ನಾವು ಯಾವಾಗ್ಲೂ ಮುಂದುವರಿಯೋ ತರ ಮಾಡ್ತಾ ಇರ್ಬೇಕು ಪ್ರತಿ ಕ್ಷಣನೂ ಪ್ರಭು. ಅಂದ್ರೆ ಕಷ್ಟ ಪಡ್ತಾ ಇರ್ಬೇಕು, ಭಕ್ತರ ಸಂಘ ಜೊತೆ ಇದ್ದು ನಾವು ಪ್ರಯತ್ನವನ್ನ ಪಡ್ತಾನೆ ಇರ್ಬೇಕು, ಆಗ ಅದು ಸಾಧ್ಯ ಆಗ್ಬೋದು. ವೆರಿ ಗುಡ್, ವೆರಿ ಗುಡ್. ಬೇರೆಯವ್ರು ಎಸ್, ಯಾರು ಹೇಳ್ತೀರಿ? ಎಸ್, ಶ್ರವಣ ಕೀರ್ತನೆ ಮಾಡ್ತಾ ಇರ್ಬೇಕು ಅಂತ ಶ್ರವಣ ಕೀರ್ತನೆ ಮಾಡ್ತಾ ಇರೋ. ವೆರಿ ಗುಡ್, ವೆರಿ ಶ್ರೀಲ ಪ್ರಭುಪಾದರ ಪುಸ್ತಕ ದಿನನಿತ್ಯ ಕೇಳಬೇಕು ಮತ್ತು ಓದಬೇಕು. ಪ್ರಭುಪಾದ ಬಾ- ಓದ್ಬೇಕು, ಕೇಳ್ಬೇಕು. ಶುದ್ಧ ಭಕ್ತರು. ವೆರಿ ಭಾಗವತ ಶ್ರವಣ ಮಾಡ್ಬೇಕು ಪ್ರಭು ಭಕ್ತರ ಸಂಘದಲ್ಲಿ. ಭಾಗವತ ಶ್ರವಣ ಮಾಡ್ಬೇಕು. ಮತ್ತೆ ಬೇರೆ ಅವೇನೇ ಅದನ್ನ ಕೆಲಸ ಜಪ ಮಾಡಬೇಕು ಪ್ರಭುಜಿ. ಹಾ? ನಾಮರಹಿತ, ಅಪರಾಧ ರಹಿತ. ಅಪರಾಧ ರಹಿತ ಜಪ ಮಾಡ್ಬೇಕು. ವೆರಿ ಗುಡ್. ಮತ್ತೆ ಸಂಕೀರ್ತನೆ ಹಾ, ನಾವೇನೇ ಕರ್ಮ ಮಾಡಿದ್ರು ಅದು ಭಗವಂತನ್ಗೆ ರಿಲೇಟೆಡ್ ಆಗಿದ್ಯಾ ಇಲ್ವಾ ಅಂತ ನೋಡ್ಕೊಂಡು ಮಾಡ್ಬೇಕು. ಈಗ ಭಗವಂತನಿಗೆ ರಿಲೇಟೆಡ್ ಆಗಿದೆ ಇಲ್ಲ ಅಂತ ಹೇಗೆ ನಾವು ನೋಡುವಂತದ್ದು? ನಮ್ಗೆ ಆಗ್ತದೆ ಇದೆಲ್ಲ ಭಗವಂತನ ರಿಲೇಟೆಡ್ ಆಗಿದೆ ಅಂತ, ಆದ್ರೆ ಕೆಲವು ಸತಿ ಆಗುದಿಲ್ಲ. ಅದನ್ನ ನಾವು ಹೇಗೆ ವೆರಿಫೈ ಮಾಡೋದು, ಹೇಗೆ ಪರಿಶೀಲನೆ ಮಾಡೋದು, ಹೇಗೆ? ಎಸ್, ಆಯ್ತೇನ್ರಿ. ಗುರುಗಳ ಆಶ್ರಯ ತಗೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಅವ್ರು ಹೇಳ್ಕೊಟ್ಟಿರೋ ಹಂಗೆನೆ ನಾವು ಫಾಲೋ ಮಾಡ್ಬೇಕು. ಓಕೆ, ಮತ್ತೆ ಬೇರೆ? ಎಸ್, ಮಾಯೆಯಿಂದ ಹೊರಗೆ ಬರುವ ಈ ಉಪಾಯಗಳು. ಎಸ್, ದಯವಿಟ್ಟು. ಹರೇ ಕೃಷ್ಣ. ಅಭಕ್ತರ ಸಂಘ ಬಿಡಬೇಕು ಪ್ರಭುಜಿ. ಎಸ್, ವೆರಿ ಗುಡ್. ಅಭಕ್ತರ ಸಂಘ ಬಿಡ್ಬೇಕು. ಬೇರೆ? ಈಗ ಓಕೆ, ಇದೆಲ್ಲ ಹೇಗೆ ಬರ್ಬೇಕು? ಈಗ ಎಂತ ಅಂದ್ರೆ ನಾವು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ನಮಗೆ ಆಗ್ತಾ ಇಲ್ಲ. ಅದು ಯಾಕೆ? ಎಸ್, ನಾವಿನ್ನೂ ಭೌತಿಕ ಆಸೆಗಳು ಇಟ್ಕೊಂಡಿದೀವಿ ಜಾಸ್ತಿ. ವೆರಿ ಗುಡ್. ಈಗ ಭೌತಿಕ ಆಸೆಗೆ ನಾವು ಎಂತ ಮಾಡ್ಬೇಕು? ಈಗ ಇಂದ್ರಿಯ ನಿಗ್ರಹ ಮಾಡ್ಬೇಕು. ಇಂದ್ರಿಯ ಕಂಟ್ರೋಲ್. ಜಪ ಮಾಡ್ಬೇಕು ಜಾಸ್ತಿ. ಓಕೆ, ಭೌತಿಕ ಸದಾ ಆಸೆ. ಕೃಷ್ಣನ ಸ್ಮರಣೆ ಮಾಡ್ಬೇಕು ಗುರುಜಿ, ಸದಾ ಕೃಷ್ಣನ ಸ್ಮರಣೆ ಮಾಡ್ಬೇಕು. ಓಕೆ, ಈಗ ಭೌತಿಕ ಆಸೆಗಳಿಗೆ ನಾವು ತಿಲಾಂಜಲಿ ಕೊಡುವಂಥದ್ದು ಹೇಗೆ? ತಿಲಾಂಜಲಿ ಎಲ್ಲರಿಗೂ ಗೊತ್ತುಂಟಲ್ಲ. ನಾವು ಭಗವಂತನಿಗೆ ಶರಣಾಗೋದ್ರ ಮೂಲಕ, ಭಗವಂತನ ಸೇವೆ ಮಾಡೋದ್ರ ಮೂಲಕ ನಮ್ಮ ಈ ಭೌತಿಕ ಇಚ್ಛೆ ಹೋಗ್ತದೆ. ಓಕೆ, ಈಗ ಭೌತಿಕ ಇಚ್ಛೆಗಳು ಸುಲಭದಲ್ಲಿ ಹೋಗ್ತದಾ? ಇಲ್ಲ, ಇಲ್ಲ ಪ್ರಭುಜಿ. ಅಷ್ಟು ಸುಲಭವಾಗಿ ಹೋಗೋದಿಲ್ಲ, ಪ್ರಯತ್ನ ಪಡ್ತಾನೆ ಇರ್ಬೇಕು ನಾವು. ಈಗ ಓಕೆ, ಈಗ ಹೆಚ್ಚಿನವರು 4.5 ವರ್ಷದಿಂದ ಎಲ್ಲ ಕ್ಲಾಸ್ ಬರ್ತಾ ಇದ್ದೀರಿ. ಈಗ ನಿಮ್ದೆಲ್ಲ ಭೌತಿಕ ಇಚ್ಛೆಗಳು ಹೋಗಿದಾ? ಎಲ್ಲ ಹೋಗಿಲ್ಲ ಪ್ರಭುಜಿ, ಕೆಲವು ಮಾತ್ರ. ಅಂದ್ರೆ ಮೊದಲಷ್ಟಿಲ್ಲ ಪ್ರಭು. ಇವಾಗ ಮೊದಲುಗೋಸ್ಕೊಂಡ್ರೆ ಇವಾಗ ಬೆಟರ್ ಅನ್ಸುತ್ತೆ ಪ್ರಭು. ಮೊದಲಿಗೆ ಹೋಲಿಸಿದ್ರೆ ಇವಾಗ ಎಷ್ಟೋ ಬೆಟರ್ ಅನ್ಸುತ್ತೆ. ಎಷ್ಟು ಪರ್ಸೆಂಟೇಜ್ ಹೋಗಿದೆ ಭೌತಿಕ ಇಚ್ಛೆಗಳು? ಒಂದು 50-40% ಹೋಗಿದೆ ಪ್ರಭು. 50%. 50% ಹೋಗಿದೆ. ಆದ್ರೆ 30-40% ಹೋಗಿದೆ ಪ್ರಭು. ಓಕೆ, ನೋಡಿ ವಿಷಯ ಅಂತ ಅಂದ್ರೆ ದಿಸ್ ಇಸ್ ಅ ರೂಲ್. ಹೇಗೆ ಅಂದ್ರೆ ಎಷ್ಟು ಹೋಗ್ತದೆ ಅಷ್ಟೇ ಬರ್ತದೆ. ಹೋದಷ್ಟೇ ಬರ್ತದೆ, ಗೊತ್ತಾಯ್ತಾ? ಹಾಗೆ ಇದು ಸುಲಭ ಅಲ್ಲ ಭೌತಿಕ ಇಚ್ಛೆಗಳನ್ನು ಇದು ಮಾಡುವಂಥದ್ದು. ಹಾಗಾಗಿ ಓಕೆ, ನಾನಿನ್ನು ಕ್ಲಾಸ್ ಸ್ಟಾರ್ಟ್ ಮಾಡುವ. ಓಕೆ, ನಿಮ್ಮ ಅಭಿಪ್ರಾಯ ಎಲ್ಲ ತಿಳ್ಕೊಂಡೆ. ಈಗ ನಿಮ್ಮ ಅಭಿಪ್ರಾಯದಂದ್ರೆ ಸ್ವಲ್ಪ ಎಂತಾದ್ರು ಹೇಳುವಂಥದ್ದು. ಓಕೆ, ಹರೇ ಕೃಷ್ಣ, ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಪ್ರಭುಪಾದ್ ಭಾವಾರ್ಥದಲ್ಲಿ, ಸಾಯುವಾಗ ಹೆಂಗಸಗೆ, ಈ ಸ್ತ್ರೀಗೆ ಅವಳ ಗಂಡನ ಮೇಲೆ ಆಸಕ್ತಿ ಇದ್ದರೆ ನೆಕ್ಸ್ಟ್ ಲೈಫ್ ಅವಳು ಗಂಡಸಾಗಿ ಹುಡ್ತಾಳೆ ಅಂದ್ರೆ. ಅದೇ ಸ್ತ್ರೀಗೆ ಗಂಡಸಿಗೆ ಸ್ತ್ರೀ ಮೇಲೆ ಆಸಕ್ತಿ ಇದ್ರೆ ನೆಕ್ಸ್ಟ್ ಲೈಫ್ ಅವ ಸ್ತ್ರೀ ಆಗಿ ಹುಡ್ತಾನಂತ ಪ್ರಭುಪಾದ ಹೇಳುವಂಥದ್ದು. ನಾನಲ್ಲ, ಪ್ರಭುಪಾದ ಇಲ್ಲಿ ಭಾವಾರ್ಥದಲ್ಲಿ ಹೇಳುವಂಥದ್ದು. ಅಂದ್ರೆ ಸಾಯುವಾಗ ಗಂಡ ಹೆಂಡತಿದೆ ಯೋಚನೆ ಮಾಡಿದರೆ ನೆಕ್ಸ್ಟ್ ಲೈಫ್ ಸ್ತ್ರೀ ಆಗ್ತಾನೆ. ಹೆಂಡತಿ ಗಂಡಂದೆ ಯೋಚನೆ ಮಾಡಿದರೆ ಅವಳು ಗಂಡಾಗಿ ಹುಡ್ತಾಳೆ. ಈಗ ಪಾಯಿಂಟ್ ಇರುವುದು ಇಲ್ಲಿ ಅಂತಂದ್ರೆ, ನನಗೆ ನೆಕ್ಸ್ಟ್ ಲೈಫ್ ಬೇಕಾ? ಓಕೆ, ನೆಕ್ಸ್ಟ್ ಲೈಫ್ ಬೇಕಂತ ಇದ್ರೆ ನೀವು ನೋಡಿರ್ಬೋದು ಈಗ ಪ್ರಿವಿಯಸ್ ಶ್ಲೋಕದಲ್ಲೆಲ್ಲ
ತುಂಬಾ ಪ್ರಾಬ್ಲಮ್. ಮಗು ಹೊಟ್ಟೆಯಲ್ಲಿ ಹುಟ್ಟುವಾಗಿಂದ ಪ್ರಾಬ್ಲಮ್. ಡೇ 1 ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಡೇ 5, ಡೇ 10, 1 ತಿಂಗಳು, 2 ತಿಂಗಳು, 3 ತಿಂಗಳು ಮಗು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮತ್ತೆ 5 ತಿಂಗಳು, 7 ತಿಂಗಳಲ್ಲಿ ಎಂತ ಆಗ್ತದೆ? ಲಾಸ್ಟ್ಗೆ ಹಾರಿಬಲ್ ಕಂಡೀಷನ್ ಅಲ್ಲಿ ಮಗುವಿಗೆ ಹೊರಗೆ ಬರ್ಲಿಕ್ಕೆ ಮನಸ್ಸಿರುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ಲೈಫ್ ಗಂಡಾಗಿ ಹುಟ್ಟುವುದಾಗ್ಲಿ ಹೆಣ್ಣು ಆಗಿ ಹುಟ್ಟುವುದಾಗ್ಲಿ ಪ್ರಾಬ್ಲಮ್. ಯಾಕೆಂದ್ರೆ ಒಳಗೆ ತಾಯಿಯ ಗರ್ಭದೊಳಗೆ ಇರುವುದು ಮಲ, ಮೂತ್ರ, ರಕ್ತ, ಮತ್ತೆ ಈ ಎಂತ ಹೇಳುವಂತದ್ದು ವರ್ಮ್ಸ್ ಆರ್ ಬೈಟಿಂಗ್, ಚುಸ್ತಾ ಇರ್ತದೆ. ಹಾಗೆ ಅದು ಒಳ್ಳೆ ಪ್ಲೇಸ್ ಅಲ್ಲ ಒಳಗಿರುವಂಥದ್ದು. ಯಾಕೆಂದ್ರೆ ಮಗುವಿದು ಈ ಚರ್ಮ ತುಂಬಾ ಮೃದು, ತುಂಬಾ ಮೃದು. ಹಾಗಾಗಿ ಈ ವರ್ಮ್ಸ್ ಎಲ್ಲ ಬೈಟ್ ಮಾಡುವಾಗ ಪೇನ್ ಆಗ್ತದೆ. ಆದ್ರೆ ನೋಡಿ, ಈಗ ನನಗೆ ಈಗ ಒಂದು ವರ್ಮ್ ಬೈಟ್ ಮಾಡಿತು, ನನಗೆ ಅಯ್ಯೋ ಅಯ್ಯೋ ಈ ರೀತಿ ನನಗೆ ಗೊಬ್ಬೆ ಹೊಡಿಬೋದು. ಆಗ ಬರ್ತಾರೆ ಕೆಳಗಿಂದ. ಒಳಗೆ ಗೊಬ್ಬೆ ಹಿಡಿದು ಯಾರು ಬರುವುದಿಲ್ಲ ಅಂತ ಸ್ಥಿತಿ. ಹಾಗಾಗಿ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಬೇಕು. ನನ್ಗೆ ನೆಕ್ಸ್ಟ್ ಲೈಫ್ ಬೇಡ. ಯಾಕೆ ಬೇಡ? ಯಾಕೆಂದ್ರೆ ಜನ್ಮ ಕೂಡ ಹಾರಿಬಲ್. ನಮಗೆ ಇಷ್ಟು ನನಗೆ ಗೊತ್ತಿರಲಿಲ್ಲ. ನಾವೆಂತ ಎಣಿಸಿದಂದ್ರೆ ಈ ಜನ್ಮ ಮೃತ್ಯು ಜರವ್ಯಾಧಿಯಲ್ಲಿ ಜನ್ಮ ಒಳ್ಳೆಯದು, ಮೃತ್ಯು ಬೇಡ, ಅದು ಕೆಟ್ಟದ್ದು. ಜರ ಓಲ್ಡ್ ಏಜ್ ಕೆಟ್ಟದ್ದು, ರೋಗ ಕೆಟ್ಟದ್ದು. ಈಗ ನಮಗೆ ಗೊತ್ತಾಯ್ತು ಜನ್ಮ ಕೂಡ ಕೆಟ್ಟದಂತೆ. ಯಾಕೆಂದ್ರೆ 10 ತಿಂಗಳು ಮಗು ಗರ್ಭದೊಳಗೆ ಪಶ್ಚಾತ್ತಾಪ ಪಡ್ತಾ ಉಂಟು, ನೋವಲ್ಲಿ ಕೂಗ್ತಾ ಉಂಟು, ಬೇಡವೇ ಬೇಡ, ನಾನು ಹೊರಗೆ ಬರುವುದಿಲ್ಲ. ಆದ್ರೆ ಮಗುವಿಗೆ ಇಚ್ಛೆ, ಹೊರಗೆ ಬರ್ಲಿಕ್ಕೆ ಇಚ್ಛೆ ಇಲ್ಲ. ಯಾಕೆಂದ್ರೆ ಹೊರಗೆ ಬಂದ್ರೆ ವಾಪಸ್ ಮಾಯ. ಅದಕ್ಕೆ ನಾನು ಇಲ್ಲೇ ಇರ್ತೇನೆ. ಆದ್ರೆ ಎಂತ ಆಗ್ತದೆ? ಎಳ್ದು ಮಗುವನ್ನು ಹೊರಗೆ ಹಾಕುವಂಥದ್ದು. ಹಾಗಾಗಿ ನಮ್ಗೆ ಭಗವಂತ ಉನ್ನತ ಮಟ್ಟದ ಬುದ್ಧಿ ಕೊಟ್ಟಿದ್ದಾನೆ. ನಮ್ಗೆ ಮನುಷ್ಯ ಜನ್ಮ, ಪ್ರಾಣಿ ಜನ್ಮ ಅಲ್ಲ ನಮ್ದು, ಪಕ್ಷಿ ಜನ್ಮ ಅಲ್ಲ, ಮನುಷ್ಯ ಜನ್ಮ. ಯಾಕೆಂದ್ರೆ ಮನುಷ್ಯ ಜನ್ಮದಲ್ಲಿ ನಮಗೆ ಉನ್ನತ ಮಟ್ಟದ ಬುದ್ಧಿ ಉಂಟು. ಹಾಗೆ ಈ ಬುದ್ಧಿಯನ್ನು ನಾವು ಯೂಸ್ ಮಾಡಬೇಕು. ಯೂಸ್ ಮಾಡಿ, ಎಸ್ ಇಲ್ಲಿ ಹೇಳ್ತಾ ಇದ್ದಾರೆ, ಸಾಯುವಾಗ ಗಂಡಿಗೆ ಅವನ ಹೆಂಡತಿಯ ಮೇಲೆ ಆಸಕ್ತಿ ಇದ್ರೆ ನೆಕ್ಸ್ಟ್ ಲೈಫ್ ಅವ ಸ್ತ್ರೀಯಾಗಿ ಹುಡ್ತಾನೆ. ಅದೇ ಹೆಣ್ಣಿಗೆ ಗಂಡನ ಮೇಲೆ ಆಸಕ್ತಿ ಇದ್ರೆ ಅವಳು ಗಂಡನಾಗಿ ಹುಡ್ತಾನೆ. ಆದ್ರೆ ಹುಟ್ಟುವುದಂದ್ರೆ ಪ್ರಾಬ್ಲಮ್. ಹಾಗಾಗಿ ಬೇಡ, ನನಗೆ ಜನ್ಮವೇ ಬೇಡ. ಜನ್ಮ ಮೃತ್ಯು ಜರ ವ್ಯಾಧಿ 4 ಬೇಡ. ಈಗ ಓಕೆ, ಇದು ಬೇಡ ಅಂದ್ರೆ ನಾವು ಎಂತ ಮಾಡಬೇಕು? ಇಲ್ಲಿ ಬರುವಂಥದ್ದು ಪ್ರಶ್ನೆ. ಹಾಗಾಗಿ ನನಗೆ ಈ ಪ್ರಭುಪಾದಿದು ನನ್ನ ಭಾವಾರ್ಥ ಇಲ್ಲಿ ಓದಿದೆ ನನ್ನ ರೂಮಲ್ಲಿ. ನನ್ನದು ಇನ್ನೊಬ್ರು ಪಾರ್ಟ್ನರ್ ಇದ್ದಾರೆ. ಹಾಗೆ ಫಸ್ಟ್ ನಾನು ಓದಿದೆ, ಮತ್ತೆ ಅವರನ್ನು ಕರೆದು, ಅವರು ಗೃಹಸ್ಥ, ಹಾಗೆ ಇದನ್ನು ನಾನು ಅವರಿಗೆ ಓದುವಾಗ ಲಾಸ್ಟಿಗೆ ಹೇಳಿದೆ. ಫಸ್ಟಿಗೆ ಅವರು ಹೇಳಿದರು, ಯು ಆರ್ ಫೀಲಿಂಗ್ ವೆರಿ ನೈಸ್ ಬಿಕಾಸ್ ಯು ಆರ್ ನಾಟ್ ಗೃಹಸ್ಥ ಅಂತ ಹೇಳಿದರು. ಪ್ರಭುಜಿ ಲಾಸ್ಟ್ ಅಲ್ಲಿ ಒಂದು 10 ಲೈನ್ ಪ್ರಭುಪಾದ್ ಎಂತ ಹೇಳುವಂಥದ್ದು, ಎನ್ಕರೇಜಿಂಗ್ ವರ್ಡ್ಸ್ ಆದ್ರೆ ಅಂತ ಹೇಳಿದೆ ನಾನು. ಪ್ರಭುಪಾದ್ ಎನ್ಕರೇಜಿಂಗ್ ವರ್ಡ್. ಅದನ್ನು ನಾನು ಓದಿದೆ. ಎಂತ ನೋಡಿ, ಎನ್ಕರೇಜಿಂಗ್ ವರ್ಡ್ ಅಂದ್ರೆ ಎಂತ ಅಂದ್ರೆ, the relation between the man and woman is complicated, but the substance is that one who aspires to ascend the transcendental stage of spiritual realization should be very careful in accepting the association of women. Okay. Adre Prabhupada ನೋಡಿ, in the stage of Krishna, however, such association may be slackened because if a man and woman's attachment is not to each other but to Krishna. ಇದನ್ನೇ ಹೇಳಿದ ಅವ್ರಿಗೆ. ಅವಾಗ ಕಣ್ಣೆಲ್ಲ ದೊಡ್ಡದಾಯ್ತು ಅವ್ರದ್ದು. ವಾ ಅಂತ ಹೇಳಿದ್ರು. ಫಸ್ಟ್ ಇಲ್ಲಿ ತನಕ ಓದುವಾಗ ಅವ್ರು ಹೇಳಿದ್ರು, प्रभु जी आपको अच्छा मजा आ रहा है,
ಹೇಳಿದ್ರು. ಮತ್ತೆ ಇದನ್ನ ಹೇಳುವಾಗ ಹೇಳಿದ್ರು ಪ್ರಭುಪಾದ್ ನೋಡಿ, ಅದಕ್ಕೆ ಪ್ರಭುಪಾದ್ ಅಂತಂದ್ರೆ ಈ ಗಿವ್ಸ್ ಸೊಲ್ಯೂಷನ್. ಖಾಲಿ ಹೇಳೋದು ಮಾತ್ರ ಅಲ್ಲ ಪ್ರಭುಪಾದ್ ಗಿವ್ಸ್ ಸೊಲ್ಯೂಷನ್. ಹಾಗೆ ಪ್ರಭುಪಾದ್ ಹೇಳುವಂಥದ್ದು ಇಲ್ಲಿ ನೋಡಿ ಭಾವಾರ್ಥದಲ್ಲಿ. ಒಂದು ನಿಮಿಷ. ಎಲ್ಲಿ ಉಂಟಪ್ಪ ಇದು? ಓಕೆ, ಇಲ್ಲಿ. ಆದರೆ ಸಾರಾಂಶವೆಂದರೆ ಆಧ್ಯಾತ್ಮ ಸಾಗರ ದಿವ್ಯ ಹಂತವನ್ನು ಏರಬಯಸುವ ಹೆಣ್ಣಿನ ಸ್ವೀಕರಿಸದಲ್ಲಿ ಬಹಳ ಇದಲ್ಲ. ಓಕೆ, ಕೃಷ್ಣ ಪ್ರಜ್ಞಾ ಹಂತದಲ್ಲಿ ಅಂತ ಸಹವಾಸದ ನಿರ್ಬಂಧಗಳನ್ನು ಸಡಿಲಗೊಳಿಸಬಹುದು. ಏಕೆಂದರೆ ಗಂಡು ಹೆಣ್ಣಿನ ಸಂಬಂಧವು ಪರಸ್ಪರವಾಗಿರದೆ ಕೃಷ್ಣ ಸಂಬಂಧಿಯಾಗಿದ್ದರೆ ಆಗ ಅವರಿಬ್ಬರು ಐಹಿಕ ಬಂಧನಗಳಿಂದ ಮುಕ್ತರಾಗಿ ಕೃಷ್ಣಧಾಮವನ್ನು ತಲುಪಲು ಸಮಾನವಾಗಿ ಅರ್ಹರು. ನೋಡಿ, ಅದರ ಸೊಲ್ಯೂಷನ್ ಉಂಟು. ಇದು ಖುಷಿಯಾಗುವಂಥದ್ದು ಪ್ರಭುಪಾದ್ ಖಾಲಿ ಹೇಳುವುದು ಮಾತ್ರ ಅಲ್ಲ, ಈ ಸೇಸ್ ದಿ ಪ್ರಾಬ್ಲಮ್ ಬಟ್ ಈ ಗಿವ್ ಸೊಲ್ಯೂಷನ್ ಆಲ್ಸೋ. ಸೊಲ್ಯೂಷನ್ ಕೊಡ್ತಾರೆ ಪ್ರಭುಪಾದ್. ಪರಸ್ಪರವಾಗಿರದೆ ನೋಡಿ, ಸಂಬಂಧವು ಪರಸ್ಪರವಾಗಿರದೆ ಕೃಷ್ಣ ಸಂಬಂಧಿಯಾಗಿದ್ದರೆ ಆಗ ಅವರಿಬ್ಬರು ಐಹಿಕ ಬಂಧನಗಳಿಂದ ಮುಕ್ತರಾಗಿ ಕೃಷ್ಣಧಾಮವನ್ನು ತಲುಪಲು ಸಮಾನವಾಗಿ ಅರ್ಹರು. ಇಬ್ಬರು ಕೂಡ ಹೋಗ್ತಾರಂತೆ ಕೃಷ್ಣಧಾಮಕ್ಕೆ. ಆದ್ರೆ ಯಾರ ಮೇಲೆ ಸಂಬಂಧ ಇರಬೇಕು? ಎಸ್, ಯಾರು ಹೇಳ್ತೀರಿ? ಕೃಷ್ಣಧಾಮಕ್ಕೆ ಹೋಗ್ಲಿಕ್ಕೆ ಯಾರ ಮೇಲೆ ಸಂಬಂಧ ಇರಬೇಕು? ಭಗವಂತನ ಕೃಷ್ಣನ ಮೇಲೆ ಸಂಬಂಧ ಇರ್ಬೇಕು, ಕೃಷ್ಣನ ಜೊತೆ ಸಂಬಂಧ. ಈಗ ಕೃಷ್ಣನ ಮೇಲೆ ಸಂಬಂಧ ಇಡ್ಲಿಕ್ಕೆ ಆಗ್ತದಾ? ಇಲ್ಲ, ಹಾ, ಆಗಲ್ಲ. ಆಗ್ತದೆ ಪ್ರಭುಜಿ, ಆಗ್ತದೆ. ಡಿವೋಟೀಸ್ಗೆ ಆಗುತ್ತೆ ಪ್ರಭು. ಸಂಬಂಧಗಳು ಇಟ್ಕೊಂಡ್ರಲ್ಲ ಪ್ರಭು, ದಾಸನಾಗಿ ಸಖನಾಗಿ. ಅಲ್ಲ ಅದನ್ನ ಹೇಳುವಂತ ಸಂಬಂಧಗಳನ್ನ ಇಡ್ಲಿಕ್ಕೆ ಆಗ್ತದಾ ಭಗವಂತನೊಟ್ಟಿಗೆ? ಡಿವೋಟಿಗಳಿಗೆ ಆಗ್ತದೆ ಆಗುತ್ತೆ ಪ್ರಭುಜಿ, ಇಬ್ರು ಡಿವೋಟಿ ಆಗಿದ್ದಾಗ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಆಗ್ತದೆ, ಪ್ರಯತ್ನ ಮಾಡಿದ್ರೆ ಆಗ್ತದಂತೆ ನೋಡಿ, ಎಲ್ಲರಿಗೂ ಆಗ್ತದೆ. ಹಾಗಾಗಿ ಈ ನಾವು ಎಂತ ಒಂದು ಪ್ರಯತ್ನ ಮಾಡಬೇಕು. ಪ್ರಯತ್ನ ನಿಲ್ಲಿಸ್ಲಿಕ್ಕಿಲ್ಲ. ಭಗವಂತನೊಟ್ಟಿಗೆ ಹೇಗೆ ಸಂಬಂಧವನ್ನು ಜೋಡಿಸುವಂಥದ್ದು. ಇದಕ್ಕೆ ದೊಡ್ಡ ಪ್ರಯತ್ನ ಎಂತ ಅಂದ್ರೆ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡುವಂಥದ್ದು. ಹೇಗೆ? ಅಟೆಂಟಿವ್ ಆಗಿ. ಕೆಲವೊಮ್ಮೆ ನಮ್ಗೆ ಆಗ್ಬೋದು, ನಾವು ತುಂಬಾ ಏಕಾಂಗಿಯಾಗಿ, ಯಾರು ಇಲ್ಲ ನಮ್ಗೆ. ಇಲ್ಲ ಸರ್, ಕೃಷ್ಣ ಇದ್ದಾನೆ. ವಿ ಶುಡ್ ನಾಟ್ ಫೀಲ್ ಅಲೋನ್. ಕೃಷ್ಣ ಇಸ್ ದೇರ್. ಕೃಷ್ಣ ಇಸ್ ದೇರ್ ಆಸ್ ಎ ಪರಮಾತ್ಮನಾಗಿದ್ದಾನೆ. ನಾವು ಯಾವಾಗ ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡ್ತೇವೆ. ಅಟೆಂಟಿವ್ ಚಾಂಟಿಂಗ್ ಅಂದ್ರೆ ಎಂತ ನೋಡಿ, ನಾನು ನಿನ್ನೆ ಕಳಿಸಿದ್ದೇನೆ, ಇದನ್ನು ತೋರಿಸುವ. ಈಗ ಇದು ಇದಕ್ಕೆ ರಿಲೇಟ್ ಆಗ್ತದೆ. ಗ್ರೂಪಲ್ಲಿ ನಾನು ಕಳಿಸಿದ್ದೇನೆ. ಎಲ್ಲಿ ಉಂಟು? ಒಂದು ನಿಮಿಷ. ರಾಧಾ ರಾಣಿ ಕಿ ಜೈ, ಮಹಾರಾಣಿ ಕಿ ಜೈ. ಒಂದು ನಿಮಿಷ. ಓಕೆ, ಇಲ್ಲಿ ಬಂತಲ್ಲ. ಓಕೆ ನೋಡಿ, ಎಲ್ಲವೂ ರಿಲೇಟ್ ಆಗ್ತದೆ. ಓಕೆ, ನಿನ್ನೆ ನಾನು ಕಳಿಸಿದ್ದು. ಓಕೆ, ಯಾರು ಓದ್ತೀರಿ? ಎಸ್, ದಯವಿಟ್ಟು ಯಾರಾದ್ರೂ ಓದಿ. Hare Krishna Prabhuji. Pure devotees do not chant the Lord's names. Sorry. ಓದಿ. To counteract sinful reactions, accumulate pity, attain heavenly pleasures, to mitigate famine, devastating epidemics, social unrest, disease, civil strife, or to obtain wealth or an earthly kingdom. Since the Lord is the Supreme Personality of Godhead,
To ask him to fulfill our wishes is to treat him as our servant. This is an offense. Therefore, calling the Lord's names for any reason other than to attain his devotional service is useless. Jesus Christ told us not to take the Lord's name in vain. However, this does not mean that we do not need to always chant the Lord's names while sleeping, awake, eating, or enjoying happiness. To chant the Lord's names, begging for his service, is not a useless activity, it is our only duty. But to make a show of chanting for some other purpose, in other words, to fulfill our own desire, is useless. We should not take to the chanting of the Lord's names uselessly. We should not chant to attain religiosity, economic development, sense gratification, or liberation. Instead, we should always chant to attain the Lord's service. ಹರೇ ಕೃಷ್ಣ. Hare Krishna. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಸೆಂಟೆನ್ಸ್ ನೋಡಿ, ವಿ ಶುಡ್ ಆಲ್ವೇಸ್ ಚಾಂಟ್ ಟು ಅಟೆಂಡ್ ಲಾರ್ಡ್ ಸರ್ವಿಸ್. ಹಾಗಾಗಿ ನಾವು ಹರೇ ಕೃಷ್ಣ ಮಂತ್ರ ಹೇಳ್ತೇವಲ್ಲ, ಮಂತ್ರ ಅದ ಅರ್ಥ ಎಂತಂದ್ರೆ, ಓ ರಾಧಾರಾಣಿ, ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು, ನಾನು ಸೇವೆ ಬಿಟ್ಟು ಬಂದಿದ್ದೇನೆ. ಆಕ್ಚುಲಿ ನಾವೆಲ್ಲ ಭಗವಂತನ ಸೇವೆಯಲ್ಲಿ ಇದ್ದವರು, ನಾವೆಲ್ಲ ಭಗವಂತನ ನಿತ್ಯ ಸೇವಕರು, ಜೀವೇರ ಸ್ವರೂಪಾಯಿ ನಿತ್ಯ ಕೃಷ್ಣದಾಸ್. ಹಾಗಾಗಿ ನಾವು ಭಗವಂತನ ಧಾಮದ ಅಲ್ಲಿ ಇದ್ದವರೇ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಮೇ ವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃಶಾನಿ ಕರ್ಷದೆ. ಹಾಗಾಗಿ ಮಮೇ ವಂಶ, ನನ್ನ ಅಂಶ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗೆ ನಾವು ಭಗವಂತನ ಅಂಶ. ಆದರೆ ನಮ್ದು ಈಗ ಬದ್ಧ ಜೀವನ, ನಮ್ಮ ಬದ್ಧ ಲೋಕದಲ್ಲಿದ್ದೇವೆ. ಬದ್ಧ ಜೀವಿ, ಬದ್ಧ ಜೀವನ, ಬದ್ಧ ಲೋಕ. ಈ 5 ಇಂದ್ರಿಯಗಳು ಮತ್ತೆ ಮನಸ್ಸು ಸೇರಿ ನಾವು ಕಷ್ಟಪಡ್ತಾ ಇದ್ದೇವೆ, ನಾವು ಟ್ರ್ಯಾಪ್ ಆಗಿದ್ದೇವೆ. ಹಾಗಾಗಿ ಚಾಂಟಿಂಗ್ ಮಾಡುದಂದ್ರೆ ನೋಡಿ, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾವು ಸಂಬಂಧ ಭಗವಂತನೊಟ್ಟಿಗೆ ಸ್ಥಾಪನೆ ಮಾಡಬೇಕು. ಈಗ ಮಾತಾಜಿ ಹೇಳಿದ್ರು, ಶಾಂತಿರೂಪಿನ ಮಾತಾಜಿ, ಸುಲಭ ಅಂತ. ಸುಲಭ ಇಲ್ಲ. ನಮ್ದು ಎಂತಂದ್ರೆ ಪ್ರೇಯರ್ ಇಂಟೆನ್ಸ್ ಆಗ್ಬೇಕು. ಇಂಟೆನ್ಸ್ ಅಂದ್ರೆ ಪ್ರಬಲ ಇಚ್ಛೆ ಒಳಗಿಂದ. ಎಸ್ ರಾಧಾರಾಣಿ, ನನ್ನನ್ನು ತೊಡಗಿಸು, ಸೇವೆಯಲ್ಲಿ ತೊಡಗಿಸು. ಚಾಂಟಿಂಗ್ ಅಂದ್ರೆ ಅದು ಅರ್ಥ. ನನಗೆ ಸೇವೆ ಬೇಕು, ಬಿಟ್ಟು ಬಂದಿದ್ದೇನೆ, ನಾನು ರಿಜೆಕ್ಟ್ ಮಾಡಿ ಬಂದಿದ್ದೇನೆ. ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಸೆಂಟರ್, ನನಗೆ ಸೆಂಟರ್ ಬರ್ಬೇಕಂತ ಇಚ್ಛೆ ಬಂತು, ಭೋಗಿಸುವಂತ ಇಚ್ಛೆ ಬಂತು. ಹಾಗಾಗಿ ನಾನು ಇಲ್ಲಿ ಇದ್ದೇನೆ, ನಂದೇ ತಪ್ಪು. ಈಗ ನನಗೆ ಗೊತ್ತಾಗಿದೆ ನನ್ನ ತಪ್ಪು ನನಗೆ ಗೊತ್ತಾಗಿದೆ. ನನಗೆ ಇನ್ನು ಭೋಗಿಸುವ ಇಚ್ಛೆ ಇಲ್ಲ, ನನಗೆ ಇನ್ನು ಸೇವೆ ಮಾಡುವ ಮಾತ್ರ ಇಚ್ಛೆ. ಹಾಗಾಗಿ ರಾಧಾರಾಣಿ, ಪ್ಲೀಸ್ ರಾಧಾರಾಣಿ, ಪ್ಲೀಸ್ ಪ್ಲೀಸ್ ನನ್ನನ್ನು ಸೇವೆಯಲ್ಲಿ ತೊಡಗಿಸು. ಇದು ಕನ್ಕ್ಲೂಷನ್. ದಿಸ್ ಇಸ್ ದ ಕನ್ಕ್ಲೂಷನ್. ಚಾಂಟಿಂಗ್ ಅಂದ್ರೆ ಇದು. ಹಾಗಾಗಿ ಯಾವಾಗ ನಮ್ಮ ಪ್ರಾರ್ಥನೆ ಸಿನ್ಸಿಯರ್ ಆಗ್ತದೆ, ಆಗ ಹೇಗೆ ಅಂದ್ರೆ ಭಗವಂತ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ, ಅವನಿಗೆ ಗೊತ್ತಾಗ್ತದೆ. ಲಾಸ್ಟಿಗೆ ರಾಧಾರಾಣಿ ಕೃಷ್ಣನಿಗೆ ಕುಟ್ಟಿ ಹೇಳ್ತಾಳೆ, ಎಸ್, ದಿಸ್ ಪರ್ಸನ್ ಈಸ್ ಸಿನ್ಸಿಯರ್. ತುಂಬಾ ಸೀರಿಯಸ್ ಆಗಿದ್ದಾನೆ ಇವನಿಗೆ ನಿಜವಾಗಿ ಸೇವೆ ಬೇಕು. ಇವ ಖಾಲಿ ಕಾಟಾಚಾರಕ್ಕೆ ಅಲ್ಲ, ಇವ ಚಾಂಟಿಂಗ್ ಮಾಡ್ತಾ ಇದ್ದಾನೆ. ಇವ ಚಾಂಟಿಂಗ್ ಮಾಡುವಾಗ ಇವನಿಗೆ ಯಾವುದು ಬೇರೆ ಇಚ್ಛೆ ಇಲ್ಲ. ಇವ 1% ಇವನಿಗೆ ನಿನ್ನ ಸೇವೆ ಬೇಕು, ಅದಕ್ಕೋಸ್ಕರ ಅವ ಚಾಂಟಿಂಗ್ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಚಾಂಟಿಂಗ್ ನೋಡಿ, ಈಗ ನೋಡಿ, ಇದು ಶುದ್ಧ ಭಕ್ತರು ಆ ರೀತಿ ಚಾಂಟಿಂಗ್ ಮಾಡೋದಂತೆ. ಪ್ಯೂರ್ ಡಿವೋಟೀಸ್ ಡು ನಾಟ್ ಚಾಂಟ್ ಲಾರ್ಡ್ಸ್ ನೇಮ್ ಟು ಕೌಂಟ್ರಾಕ್ಟ್ ಸಿನ್ಫುಲ್ ರಿಯಾಕ್ಷನ್. ಅದು ನಾವು ಮಾಡುವಂಥದ್ದು. ನಾನು ತುಂಬ ಪಾಪ ಮಾಡಿದ್ದೇನೆ, ಪಾಪವನ್ನೆಲ್ಲ ಇದು ಮಾಡು, ಅದಕ್ಕೆ ಮಾಡ್ತೀನಿ.
ಹೃದಯದ ಅಂತರಾಳದಲ್ಲಿ ಇದುಂಟು ಇಚ್ಛೆಗಳು, ಇಂಥದೆಲ್ಲ. ಎಸ್, ಹರೇ ಕೃಷ್ಣ. ಓಕೆ, ಎಲ್ಲಿ ತನಕ ಕೇಳ್ತಾ ಇತ್ತು ನಾನು ಹೇಳುವಂತದ್ದು? ಹರೇ ಕೃಷ್ಣ, ಯಾವ ವರ್ಡ್ ನನಗೆ ಕೇಳ್ತಿತ್ತು ಪ್ರಭುಜಿ. ಈಗ ತನಕ? ಡಿವೋಟೀಸ್ ಈ ತರ ಈಗ ಕೇಳ್ತಾರೆ. ಕೇಳ್ತಿತ್ತು. ಓಕೆ ಹೃದಯದ ಪ್ಯೂರ್ ಅಂತರಾಳದಿಂದ ಡಿವೋಟೀಸ್ ಸೇವೆಗಾಗಿ ಕೇಳ್ತಾರೆ. ನಾವಾದ್ರೆ ಓಕೆ ಓಕೆ, ಡನ್ ಡನ್ ಡನ್. ಓಕೆ, ಇಂಟರ್ನೆಟ್ ಹೋಯ್ತು, ದಯವಿಟ್ಟು ಕ್ಷಮಿಸಿ. ಹಾಗೆ ಇಂಥದೆಲ್ಲ ಇಚ್ಛೆ ಪಡಬಾರ್ದು ನಾವು. ಚಾಂಟಿಂಗ್ ಮಾಡುವಂತ ನಾವು ಇಂಥದೆಲ್ಲ ಇಚ್ಛೆ ಇಟ್ಕೊಂಡು ಮಾಡಿದ್ರೆ ಎಂತ? ಅಲ್ಲಿ ಹೇಳೋದು ನೋಡಿ, ನಮ್ಮ ಇಚ್ಛೆಗಳು ಎಂತ ಅಂದ್ರೆ, ಪಾಪ ಎಲ್ಲ ನಾನು ತುಂಬಾ ಪಾಪ ಮಾಡಿದ್ದೇನೆ, ಅದಕ್ಕೆ ನಾನು ಚಾಂಟಿಂಗ್ ಮಾಡ್ತಾ ಇದ್ದೇನೆ. ಮತ್ತೆ ಅಕ್ಯುಮುಲೇಟ್ ಪಾಯಿಟಿ, ಅಟೈನ್ ಹೆವೆನ್ಲಿ ಪ್ಲೆಜರ್, ಟು ಮಿಟಿಗೇಟ್ ಫ್ಯಾಮಿನ್, ಡಿವಾಸ್ಟೇಟಿಂಗ್ ಎಪಿಡೆಮಿಕ್ಸ್, ಸೋಷಲ್ ಅನ್ರೆಸ್ಟ್, ಡಿಸೀಸ್, ರೋಗ, ಸಿವಿಲ್ ಸ್ಟ್ರೈಫ್, ಆರ್ ಟು ಅಬ್ಟೈನ್ ವೆಲ್ತ್ ಆರ್ ಅರ್ತ್ಲಿ ಕಿಂಗ್ಡಮ್. ಇದಕ್ಕೋಸ್ಕರ ನಾವು ಚಾಂಟಿಂಗ್ ಮಾಡಬಾರ್ದಂತೆ. ಯಾಕೆ ಇಲ್ಲಿ ಯಾಕೆ ಯಾಕೆ ಹೇಳ್ತಾರೆ? ಸಿನ್ಸ್ ದ ಲಾರ್ಡ್ ಈಸ್ ದಿ ಸುಪ್ರೀಂ ಪರ್ಸನ್ ಆಫ್ ಗಾಡೆಡ್, ಟು ಆಸ್ಕ್ ಹಿಮ್ ಟು ಫುಲ್ಫಿಲ್ ಅವರ್ ವಿಶಸ್ ಈಸ್ ಟು ಟ್ರೀಟ್ ಹಿಮ್ ಆಸ್ ಅವರ್ ಸರ್ವೆಂಟ್. ನೋಡಿ, ನಮ್ಗೆ ಬೇಕಾದ ಇಚ್ಛೆಗಳನ್ನು ಕೇಳುವುದಂದ್ರೆ ಎಂತಂದ್ರೆ, ಅವ ಸೇವಕ, ನಾನು ಯಜಮಾನ. ಈ ನೇಚರ್ ನಮ್ದು ಆಧ್ಯಾತ್ಮಿಕ ಲೋಕದಲ್ಲಿ ಈ ನೇಚರ್ ಬಂತು. ನಮಗೆ ಯಾವಾಗ ಇದು ಬಂತು, ನಮ್ಮನ್ನು ಕಿಕ್ ಹೊಡೆದು ಇಲ್ಲಿಗೆ ಹಾಕಿದ್ದಾರೆ, ಜೈಲಿಗೆ. ಕೇಳ್ಬೋದು, ನನ್ನನ್ನು ಯಾಕೆ ಇಲ್ಲಿ ಜೈಲಿಗೆ ಹಾಕಿದ್ದಾರೆ? ಭೌತಿಕ ಲೋಕ ಅಂದ್ರೆ ಜೈಲು. ಯಾಕೆಂದ್ರೆ ನಮ್ಗೆ ಈ ಇಚ್ಛೆ ಬಂತು ಆಧ್ಯಾತ್ಮಿಕ ಲೋಕದಲ್ಲಿ. ಇಂಥದೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅಂದ್ರೆ ಅಲ್ಲಿ ಕೃಷ್ಣ ಯಾರು? ಯಜಮಾನ, ನಾವು ಸೇವಕರು, ಈ ಮೂಡು. ಆದ್ರೆ ನಮ್ಗೆ ಎಂತ ಹೇಳುವಂತದ್ದು, ಇದು ನಾವು ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಇದನ್ನು ಕೇಳ್ತೇವೆ. ನಾವು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಾವು ಇದನ್ನು ಕೇಳಿದ್ರೆ ಇದ್ರ ಅರ್ಥ ಎಂತ ಅಂದ್ರೆ, ಭಗವಂತ ಸೇವಕ, ನಾವು ಯಜಮಾನ. ಕೃಷ್ಣ ನನಗೆ ಅದು ಬೇಕು, ಇದು ಕೊಡು, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು. ಇದು ದೊಡ್ಡ ಅಪರಾಧ ಅಂತೆ. ಹಾಗಾಗಿ ಭಗವಂತನಲ್ಲಿ ಹೋಗಿ ಕೇಳಬೇಡಿ ದಯವಿಟ್ಟು. ಮಗನಿಗೆ ಕೊಡಿ, ಮಗಳಿಗೆ ಕೊಡಿ, ಅವರಿಗೆ ಕೊಡಿ, ಇವರಿಗೆ ಕೊಡಿ, ಅದು ಕೊಡಿ, ಇದು ಕೊಡಿ. ಇದು ದೊಡ್ಡ ಅಪರಾಧ ಕೇಳುವಂಥದ್ದು, ದೊಡ್ಡ ಅಪರಾಧ. ಅಂದ್ರೆ कृष्णा एज इफ इज योर सर्वेंट. प्रभुपाद ಹೇಳುವಂತದ್ದು, क्या आपका भगवान आपका सेवक है क्या? ಹಿಂದಿಯಲ್ಲಿ ಹೇಳ್ತಾರಲ್ಲ, ಪ್ರಭುಪಾದ್ ಕೂಡ ಹೇಳಿದ್ದಾರೆ ಹಿಂದಿ ಕ್ಲಾಸ್ ಅಲ್ಲಿ, भगवान आपका सेवक नहीं है, आप भगवान का सेवक हो, ये मानो और सेवा में जुट जाओ. ಪ್ರಭುಪಾದ್ ಹೇಳಿದ್ದಾರೆ ಹಿಂದಿ ಕ್ಲಾಸ್ ಅಲ್ಲಿ. ಪ್ರಭುಪಾದ್ ಹಿಂದಿ ಕ್ಲಾಸ್ ಕೇಳಿ ಹೇಳ್ತಾರೆ. ಒಬ್ಬ ಪ್ರಶ್ನೆ ಮಾಡುವಂಥದ್ದು, आपको जो मनमानी लगेगा वो आप पूछते हैं भगवान से, ये अच्छा नहीं है. ನಮ್ಗೆ ಮನಸ್ಸು ಬಂದದೆಲ್ಲ ನಾವು ಕೇಳುವಂಥದ್ದು ಭಗವಂತನ ಹತ್ರ. ಇಲ್ಲ, ಎಂತ ಮಾಡುದು, ಮಗ ಅಲ್ವಾ, ಮಗಳಲ್ವಾ, ಅವರಲ್ವಾ, ಇವರಲ್ಲ. ಇಲ್ಲ, ಅಪರಾಧ. ಅಂದ್ರೆ ಯಾವಾಗ ನಾವು ಆ ರೀತಿ ಕೇಳ್ತೇವೆ, ಅದ್ರ ಅರ್ಥ ಎಂತಂದ್ರೆ ಅವ ನಮ್ಮ ಸೇವಕ. ಕೃಷ್ಣ ನಮ್ಮ ಸೇವಕ ಅಲ್ಲ, ನಾವು ಕೃಷ್ಣನ ಸೇವಕ. ನಾವು ಕೃಷ್ಣನ ಸೇವಕ. Therefore, calling the Lord's name for any reason other than to attain devotional service is useless. ಹಾಗಾಗಿ ಬೇರೆ ಯಾವ ಇಚ್ಛೆ ಕೂಡ, ಭಕ್ತಿ ಸೇವೆ ಬಿಟ್ಟು ಬೇರೆ ಯಾವುದು ಇಚ್ಛೆ ಕೂಡ, ನಾವೀಗ ಹರೇ ಕೃಷ್ಣ ಜಪ ಮಾಡ್ತೇವೆ. ಹರೇ ಕೃಷ್ಣ ಜಪ ಮಾಡುದು ಯಾಕೆಂದ್ರೆ, ರಾಧಾರಾಣಿ ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು, ಇದಕ್ಕೆ ಮಾತ್ರ. ಇದನ್ನು ಬಿಟ್ಟು ಉಳ್ದದ್ದು ಯಾವುದಕ್ಕೂ ನಾವು ಮಾಡಿದ್ರೆ ಯೂಸ್ಲೆಸ್ ಅಂತೆ. ನೋಡಿ, ಅದಕ್ಕೆ ಹೇಳುವಂಥದ್ದು ಮೈನ್ ಅಂತಂದ್ರೆ ಚಾಂಟಿಂಗ್. ಚಾಂಟಿಂಗ್ ಇಂದ ನಮ್ಮ ಮತ್ತೆ ಕೃಷ್ಣನ ನಡುವೆ ಸಂಬಂಧ ಯಾವುದು ಕಳೆದು ಹೋಗಿದೆ, ಆ ಸಂಬಂಧ ವಾಪಸ್ ಮರುಸ್ಥಾಪನೆ ಆಗ್ತದೆ. The lost relationship between Lord and us
ರಿಲೇಶನ್ಶಿಪ್ ಎಂತ ಹೇಳೋದು, ಕಟ್ಟಾಗಿದೆ, ಛೇದವಾಗಿದೆ. ಈಗ ಇಲ್ಲ, ಭಗವಂತನೊಟ್ಟಿಗೆ ರಿಲೇಶನ್ ಇಲ್ಲ. ನಮ್ಮ ಎಂತಂದ್ರೆ ವೆನ್ ವಿ ಆರ್ ಚಾಂಟಿಂಗ್, ನಮ್ಮ ಈ ಕೂದಲು ರೋಮ ಅದು ಸ್ಟ್ರೈಟ್ ಆಗುವುದಿಲ್ಲ, ಕಣ್ಣಲ್ಲಿ ನೀರು ಬರುವುದಿಲ್ಲ. ಗೌರಾಂಗ ಬೋಲಿತೆ ಹಬೆ ಪುಲಕ ಶರೀರ ಹರಿ ಹರಿ ಬೋಲಿತೆ ನಾ ಯಾನೆ ಬಾಬೆ ನೀರ. ಗೌರಾಂಗ ಹೆಸರು ಹೇಳುವಾಗ ಪುಲಕ ಶರೀರ, ಗೌರಾಂಗ ಬೋಲಿತೆ ಹಬೆ ಪುಲಕ ಶರೀರ ಅಂದ್ರೆ ಕೂದಲೆಲ್ಲ ಸ್ಟ್ರೈಟ್ ಆಗ್ಬೇಕಂದ್ರೆ ಆಗುದಿಲ್ಲ. ಹಾಗೆ ನಾವು ಚಾಂಟಿಂಗ್ ಮಾಡುವಾಗ ನಾವು ಫುಲ್ ಟ್ರೆಂಬ್ಲಿಂಗ್ ಆಗ್ಬೇಕಂತೆ, ಆಗ್ತಾ ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ಯಾವುದು ಆಗ್ತಾ ಇಲ್ಲ ನಮ್ಗೆ. ನಾವು ಎಂತಂದ್ರೆ ಆಸ್ ಇಫ್ ಲೈಕ್ ಎ ಡೆಡ್ ಸ್ಟೋನ್. ವಿ ಆರ್ ಚಾಂಟಿಂಗ್ ಬಟ್ ಅವರ್ ಚಾಂಟಿಂಗ್ ಇಸ್ ಮೆಕ್ಯಾನಿಕಲ್ ಚಾಂಟಿಂಗ್. ಮೆಕ್ಯಾನಿಕಲ್ ಚಾಂಟಿಂಗ್ ಅಂದ್ರೆ ಕಾಟಾಚಾರದ ಚಾಂಟಿಂಗ್. ಹರೇ ಕೃಷ್ಣ ಹರೇ ಕೃಷ್ಣ 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 ರಾಮ 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 ರಾಮ. ಮನಸ್ಸಲ್ಲಿ ಎಂತ ಇರ್ತದೆ, ಎಂತ ಎಸ್ ಮಗಂದಿದು, ಮಗಳಿದ್ದು, ಗಂಡಂದಿದ್ದು, ತಂದೆದಿದ್ದು, ಅದಿದ್ದು ಎಲ್ಲ 1000 ಯೋಚನೆಗಳು. ಮೆಕ್ಯಾನಿಕಲ್ ಚಾಂಟಿಂಗ್ ನಮ್ದು, ಮೆಕ್ಯಾನಿಕಲ್. ಆದ್ರೆ ಈ ಮೆಕ್ಯಾನಿಕಲ್ ಚಾಂಟಿಂಗ್ ನಿಲ್ಲಿಸ್ಲಿಕ್ಕೆ ಇಲ್ಲ. ಮೆಕ್ಯಾನಿಕಲ್ ಚಾಂಟಿಂಗ್ ಮಾಡ್ತಾ 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 ಒಂದ್ ದಿವಸ ನಮ್ಮ ಚಾಂಟಿಂಗ್ ಒಳ್ಳೇದಾಗ್ತದೆ. ಹೇಗೆ ಅಂದ್ರೆ, ಈಗ ಯಾರಾದ್ರೂ ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಅವ ಇವತ್ತು ಸ್ಪೋರ್ಟ್ಸಿಗೆ ಸೇರ್ತಾನೆ, ನಾಳೆ ಅವನಿಗೆ ಟ್ರೋಫಿ ಬರುವುದಿಲ್ಲ. ತುಂಬಾ ವರ್ಷ ಕಠಿಣ ಪರಿಶ್ರಮ ಮಾಡ್ತಾನೆ, ಮಾಡಿ 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 ಈಗ ಅವನು ಚೆಸ್ ಅಲ್ಲಿ ವಿನ್ ಆಗಿದ್ದಾನೆ. ತುಂಬಾ ವರ್ಷ ಪ್ರಾಕ್ಟೀಸ್ ಮಾಡಿದ್ದಾನೆ. ಹಾಗೆ ಮಾಡಿ 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 ಮತ್ತೆ ಆಗ್ತದೆ. ಹಾಗಾಗಿ ಟೆನ್ಷನ್ ಮಾಡಬೇಡಿ. ಎಂತ ಹೇಳುವಂಥದ್ದು, ನನಗೆ ಫೀಲಿಂಗ್ಸ್ ಬರ್ತಾ ಇಲ್ಲ, ಚಾಂಟಿಂಗ್ ಮಾಡ್ತಾ ಇದ್ದೇನೆ, ನನಗೆ ಫೀಲಿಂಗ್ಸ್ ಬರ್ತಾ ಇಲ್ಲ, ನನಗೆ ಸೇವೆ ಮೇಲೆ ಆಸಕ್ತಿ ಇಲ್ಲ. ಆಕ್ಚುಲಿ ಚಾಂಟಿಂಗ್ ಅಂದ್ರೆ ಭಗವಂತ ನನ್ನನ್ನು ಸೇವೆಯಲ್ಲಿ ತೊಡಗಿಸು. ಆದ್ರೆ ಯಾರಾದ್ರೂ ಸೇವೆ ಕೊಟ್ರೆ, ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ನಿಮ್ಗೆ ಏನು ಮಾರೆ, ನಿಮ್ಗೆ ದೇವಸ್ಥಾನದಲ್ಲಿ ಬೇರೆ ಅಂತ ಕೆಲಸ ಉಂಟು, ನಮ್ಗೆ ಜವಾಬ್ದಾರಿ ಉಂಟಲ್ಲ, ನಮ್ಗೆ ಜವಾಬ್ದಾರಿ ಉಂಟು ನೋಡಿ. ನಮ್ಗೆ ಎಲ್ಲ ಈ ಜನರ ಸೇವೆ ಕೂಡ ನಮ್ಗೆ ಮಾಡಬೇಕು, ಫ್ಯಾಮಿಲಿ ಸೇವೆ ಕೂಡ ಮಾಡಬೇಕು, ಎಲ್ಲ ನಮ್ಗೆ ಎಲ್ಲ ಜವಾಬ್ದಾರಿ ಉಂಟು ಸರ್, ಉಂಟು. ಹಾಗಾಗಿ ನಮ್ಗೆ ಎಲ್ಲ ಮಾಡ್ಲಿಕ್ಕೆ ಉಂಟು. ಈ ರೀತಿ ನಮಗೆ ಬರ್ತದೆ ಕಾರಣ. ಹಾಗಾಗಿ ನೋಡಿ, ಕೃಷ್ಣ ಹೇಳುವಂಥದ್ದು ಸರ್ವಸ್ಯ ಚಾಹಂ ಹೃದಯ ಸನ್ನಿವೇಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಅಂದ್ರೆ ಈ ರಿಮೆಂಬರೆನ್ಸ್, ಫೊಗೆಟ್ಫುಲ್ನೆಸ್, ಮೆಮೊರಿ ಎಲ್ಲವೂ ಭಗವಂತ ಕೊಡುವುದಂತೆ. ಹಾಗಾಗಿ ಭಗವಂತ ನೋಡ್ತಾ ಇರ್ತಾನೆ, ಎಸ್ ದಿಸ್ ಪರ್ಸನ್ ಇವನಿಗೆ ಫೊಗೆಟ್ಫುಲ್ನೆಸ್ ಕೊಡುವ, ಓಕೆ ದಿಸ್ ಪರ್ಸನ್ ಇವನಿಗೆ ರಿಮೆಂಬರೆನ್ಸ್ ಕೊಡುವ, ಓಕೆ ದಿಸ್ ಪರ್ಸನ್ ಇವನಿಗೆ ಮೆಮೊರಿ ಕೊಡುವ, ಎಲ್ಲ ಭಗವಂತನೇ ಕೊಡುವಂಥದ್ದು. ಹಾಗಾಗಿ ಅವ ಭಗವಂತ ನಮ್ಗೆ ನೋಡ್ತಾ ಇರ್ತಾನೆ. ಓಕೆ ಪ್ರಯತ್ನ ಮಾಡ್ತಾ ಇದ್ದಾನ, ಓಕೆ ಓಕೆ ನೋಡಿ ಕೊಡ್ತಾನೆ ಭಗವಂತ. ಹಾಗಾಗಿ ಭಗವಂತನೊಟ್ಟಿಗೆ ಸಂಬಂಧ ಬೆಳೆಸುವಂಥದ್ದು ಈ ರೀತಿ. ಅಂದ್ರೆ ನಮಗೆ ಭಗವಂತನ ನಾಮ ನಾವು ಎಂತ ಹೇಳ್ತೇವೆ, ಆ ಭಗವಂತನ ನಾಮದಲ್ಲಿ ಅಚಲ ವಿಶ್ವಾಸ. ಭಗವಂತನ ನಾಮ ಎಂತ ಹೇಳ್ತೇವೆ ಅದನ್ನು ನಾವು ಕೇಳುವಂಥದ್ದು. ಅದು ಕೇಳುವಾಗ ಮಾಯೆ ಬಿಡುವುದಿಲ್ಲ, ನಮಗೆ 1000 ಯೋಚನೆ ಬರ್ತದೆ. ಇದು ಒಂದು ಲೈಫ್ ಇದಲ್ಲ, ನಾವು 1000 ಜನ್ಮ ತೆಗೆದಿದ್ದೇವೆ. ಆ ಎಲ್ಲ ಜನ್ಮದ ನಮಗೆ ಯೋಚನೆಗಳು ಬರ್ತಾ ಇರ್ತದೆ, ಮಾಯೆ ಬಿಡುವುದಿಲ್ಲ. ಆದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿ 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 ಲಾಸ್ಟ್ಗೆ ಮಾಯೆ ಕೂಡ ಆಗ್ತದೆ. ಒಬ್ಬ ಇವನಿಗೆ ಕಳೆದ 15 ವರ್ಷದಿಂದ ನಾನು ಉಪದ್ರ ಕೊಡ್ತಾ ಇದ್ದೇನೆ, ಇನ್ನು ಸಾಕು ಮಾರೆ, ಇವತ್ತು ತುಂಬಾ ಸೀರಿಯಸ್ ಆಗಿದ್ದಾನೆ, ಮಾಯೆ ಬಿಟ್ಟು ಬಿಡ್ತಾಳೆ ಕಡೆಗೆ. ಎಲ್ಲ ಮಾಯೆ ಬಿಸ್ನೆಸ್ ಅಂತ. ಹಾಗೆ ಅವಳು ಉಪದ್ರ ಕೊಡ್ತಾ ಇರುವಂತದ್ದು. ಎಸ್ ಎಸ್ ಇನ್ನು ಸಾಕು ಮಾರೆ, ಇವನಿಗೆ ಇನ್ನು ಇವನ ಹತ್ತಿರ ಹೋಗುದು ಬೇಡ, ಈ ರೀತಿ ಅವಳು ಡಿಸೈಡ್ ಮಾಡ್ತಾಳೆ. ಆಗ ನಮ್ಗೆ ನಾವು ಚಾಂಟಿಂಗ್ ಮಾಡ್ತೇವೆ, ಯಾವುದು ಥಾಟ್ಸ್ ಬರುವುದಿಲ್ಲ, ಯಾವುದು ಬರುವುದಿಲ್ಲ. Okay. However, this does not mean that we do not need to always chant the Lord's name.
while sleeping, awake, eating or enjoying happiness, to chant the Lord's name, begging for his service. Chanting andre begging for his service. ಸೇವೆಯಲ್ಲಿ ತೊಡಗಿಸು, ಸೇವೆಯಲ್ಲಿ ತೊಡಗಿಸು. ಇಸ್ ನಾಟ್ ಎ ಯೂಸ್ಲೆಸ್ ಆಕ್ಟಿವಿಟಿ. ನೋಡಿ, ನೀವು ಎಂತ ಚಾಂಟಿಂಗ್ ಮಾಡ್ತಾ ಅದು ಯೂಸ್ಲೆಸ್ ಅಲ್ಲ. ಈಗ ನಮಗೆ ಎಂತ ಹೇಳುವಂಥದ್ದು, ನಾವು ಎಂತ ಹೇಳ್ತಾ ಇದ್ದೇವೆ ಅದು ಕೇಳ್ತಾ ಇರ್ಲಿಕ್ಕಿಲ್ಲ. ಆದರೆ ಅದು ಒಂದು ದಿವಸ ಬರ್ತದೆ, ಸ್ಟೇಜ್ ಬರ್ತದೆ ಬರುವಂಥದ್ದು, ನಿಲ್ಲಿಸ್ಲಿಕ್ಕಿಲ್ಲ, ಮಾಡ್ತಾ ಹೋಗ್ಬೇಕು. ಇಟ್ ಈಸ್ ಅವರ್ ಓನ್ಲಿ ಡ್ಯೂಟಿ ಅಂತೆ. ಬಟ್ ಟು ಮೇಕ್ ಎ ಶೋ ಆಫ್ ಚಾಂಟಿಂಗ್ ಫಾರ್ ಸಮ್ ಅದರ್ ಪರ್ಪಸ್, ಇನ್ ಅದರ್ ವರ್ಡ್ಸ್ ಟು ಫುಲ್ಫಿಲ್ ಅವರ್ ಓನ್ ಡಿಸೈರ್. ನೋಡಿ, ನಮ್ಮ ಸ್ವಂತ ಇಚ್ಛೆಗಳು, ಈ ಇಚ್ಛೆಗಳನ್ನು ಪೂರೈಸಲಿಕ್ಕೆ ನಾವು ಚಾಂಟಿಂಗ್ ಮಾಡೋದು ಅದು ಯೂಸ್ಲೆಸ್. ವಿ ಶುಡ್ ನಾಟ್ ಟೇಕ್ ಚಾಂಟಿಂಗ್ ಆಫ್ ದಿ ಲಾರ್ಡ್ಸ್ ನೇಮ್ ಯೂಸ್ಲೆಸ್ಲಿ. ವಿ ಶುಡ್ ನಾಟ್ ಚಾಂಟ್ ಟು ಅಟೈನ್ ಓಕೆ ಸೆನ್ಸ್ ಗಾರ್ಡನ್ ಲಿಬರೇಷನ್. ಓಕೆ, ಈಗ ನೋಡಿ ಇನ್ನೊಂದು ತೋರಿಸ್ತೇನೆ. ಇದು ನಮ್ದು ಗುರು ಮಹಾರಾಜ್, ಅದು ಕೂಡ ನಿಮಗೆ ಕಳಿಸಿದ್ದೆ. ಎಸ್, ಓಕೆ. ಆಯ್ತಪ್ಪ, ಯಾಕೆ ಹೋಗ್ತಾ ಉಂಟಿದು, ಬರ್ತಾ ಇಲ್ಲ. ಎಸ್, ಓಕೆ, ಬಂತು. ಓಕೆ, ಎಸ್, ದಯವಿಟ್ಟು ಯಾರಾದರೂ ಇದನ್ನು ಓದಿ. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಾದರೂ ಓದಿ ಇದನ್ನು. ಹರೇ ಕೃಷ್ಣ. ಅನ್ಮ್ಯೂಟ್ ಆಗಿದೆ ಅಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ ಆಗಿದೆ ಪ್ರಭುಜಿ. ಪ್ರಭುಜಿ. ಓದಿ ಯಾರಾದರೂ ಓದಿ. 20 years said it took Srila Prabhupada said it took 20 years to achieve perfection. So don't expect that in a few months or years you can control the mind. ಎಸ್, ಓಕೆ. ಓಕೆ, ಯಾರು ಹೇಳ್ತೀರಿ ಇದರ ಮೀನಿಂಗ್? ಹೇಳ್ತೀರಿ, ಯಾರು ಹೇಳ್ತೀರಿ ಇದರ ಅರ್ಥ? ಯಾರಿಗೆ ಹೇಳ್ಬೋದು? ಇಲ್ಲಿ ಹೇಳ್ತಿದ್ದಾರೆ, ಶ್ರೀಲಾ ಪ್ರಭುಪಾದರಿಗೆನೆ 20 ವರ್ಷ ತಗೊಳ್ತು ಸರಿಯಾಗಿ ಪರ್ಫೆಕ್ಷನ್ಗೆ. ಅಂದ್ರೆ ಪರ್ಫೆಕ್ಷನ್ ಗೊತ್ತಿಲ್ಲ. ಓಕೆ, ಎಸ್. ಈಗ ನಿಮ್ಮಲ್ಲಿ ಪ್ರಶ್ನೆ, ಪ್ರಭುಪಾದಿಗೆ 20 ವರ್ಷ ನಿಜವಾಗಿ ಇದು ಪ್ರಭುಪಾದ ಹೇಳಿದ ನಾವು ರಿಪೀಟ್ ಮಾಡುವ ಗುರು ಮಹಾರಾಜ್. ನಿಜವಾಗಿ ಪ್ರಭುಪಾದಿಗೆ 20 ವರ್ಷ ಪರ್ಫೆಕ್ಷನ್ ಆಗಿ ತಗೊಳಿತಾ? ಎಸ್, ಪ್ರಭುಪಾದ ನಿಜವಾಗಿ ತಗೊಂಡ್ರ 20 ವರ್ಷ ಪರ್ಫೆಕ್ಷನ್ ಆಗ್ಲಿಕ್ಕೆ? ಯಾರು ಹೇಳ್ತೀರಿ? ಇಲ್ಲ. ಯಾಕೆ ಇಲ್ಲ? ಅವರು ಈ ಲೋಕದವರಲ್ಲ, ಅವರು ಭಗವಂತನ ಲೋಕದವರು. ಭಕ್ತ ಆಗಿದ್ರು ಗುರುಜಿ. ಅವರಿಗೆ ಮಾಯೆ ಅನ್ನೋದ್ರ ಪ್ರಭಾವ ಇರ್ಲಿಲ್ಲ ಪ್ರಭು. ನೋಡಿ ಎಂತಂದ್ರೆ, ಪ್ರಭುಪಾದ ಇದನ್ನು ಹೇಳಿದನ್ನು ಗುರು ಮಹಾರಾಜ್, ಜಯಪತಾಕ ಮಹಾರಾಜ್ ರಿಪೀಟ್ ಮಾಡಿದ್ದಾರೆ. ಹಾಗಾಗಿ ಪ್ರಭುಪಾದ ಒಂದು ಸಲ ಹೇಳ್ತಾರೆ, ಪ್ರಭುಪಾದ ಹೇಳಿದ್ರು, ಇಟ್ ಟುಕ್ ಮೀ 20 years. ಇಟ್ ಈಸ್ ಹಿಸ್ ಹ್ಯೂಮಿಲಿಟಿ. ಪ್ರಭುಪಾದ್ ಬೈ ಬರ್ತ್ ಇಂದ ಈಸ್ ಪರ್ಫೆಕ್ಟ್. ಬೈ ಬರ್ತ್ ಇಂದ ಅವರು ಪರ್ಫೆಕ್ಟ್. ಈಸ್ ಅ ನಿತ್ಯ ಸಿದ್ಧ. ಆದ್ರೂ ಕೂಡ ಹೇಗೆ ಅಂದ್ರೆ, ಪ್ಯೂರ್ ಡ್ಯೂಟೀಸ್ ಅವರೊಂದು ಎಕ್ಸಾಂಪಲ್ ಸೆಟ್ ಮಾಡ್ಲಿಕ್ಕೆ ಈ ರೀತಿ ಹೇಳುವಂಥದ್ದು. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಇಟ್ ಟುಕ್ ಮೀ 20 years ಟು ಅಚೀವ್ ಪರ್ಫೆಕ್ಷನ್. ಸೊ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಇನ್ ಎ ಫ್ಯೂ ಮಂತ್ಸ್ ಆರ್ ಇಯರ್ಸ್ ಯು ಕ್ಯಾನ್ ಕಂಟ್ರೋಲ್ ದ ಮೈಂಡ್. ಈಗ ನಮ್ಮ ಮನಸ್ಸು ನಮ್ಮ ಶತ್ರು. ಮನಸ್ಸಿನಲ್ಲಿ ಎಂತೆಂತ ಬರ್ತದೆ ಇಚ್ಛೆಗಳು. ನಾನು 4 ವರ್ಷದಿಂದ ಭಕ್ತಿ ಮಾಡ್ತಾ ಇದ್ದೇನೆ, ನನ್ನ ಮನಸ್ಸು ಸರಿ ಉಂಟು. ಇಲ್ಲ, ನೋಡಿ, ಮನಸ್ಸು ಸರಿ ಇಲ್ಲ. 20 years ಹಿಡಿತದಂತೆ. ಇದರ ಅರ್ಥ ಅಂತ ಪ್ರಪೋಸ್ ಮಾಡುವಂಥದ್ದು, 20 years you constantly chant and constantly you do service, constantly you ಎಂತ ಹೇಳುವಂಥದ್ದು, do your sadhana, you constantly you associate with the devotees, then you will become perfect. You will get perfection. ಹಾಗಾಗಿ ಮಾಮೂಲಿ ಅಲ್ಲ, ನನಗೆ ಯಾಕೆ ಮಾಡಲಿಲ್ಲ, ಈ ರೀತಿಯಲ್ಲಿ ನಾವು ಕೆಲವೊಮ್ಮೆ ಆಗ್ಬೋದು ನಮಗೆ. ಅಂತ ನಾನು ದೊಡ್ಡ, ನೀವು ಯಾವಾಗ ಸೇರಿದ್ರಿ? ನೀವು ಮೊನ್ನೆ 6 ತಿಂಗಳಾಯಿದೆ ಅಣ್ಣ ಕೃಷ್ಣ ಪ್ರಜ್ಞೆ. ನಾನು ಯಾವಾಗದಿಂದ ಇದ್ದೇನೆ ಗೊತ್ತುಂಟಾ? ಈ ರೀತಿಯಲ್ಲಿ ನಾವು ಚಾಲೆಂಜ್ ಮಾಡ್ಬೋದು. ಚಾಲೆಂಜಲ್ಲಿ ಕೃಷ್ಣ ಪ್ರಜ್ಞೆ ನಮಗೆ ಪರ್ಫೆಕ್ಷನ್ ಸಿಗುವುದಲ್ಲ. ಈಗ 20 ವರ್ಷ
ಓಕೆ, ನೋಡಿ 20 ವರ್ಷ ಪ್ರಾಕ್ಟೀಸ್ ಮಾಡಿ ಕೂಡ ನಮ್ರತೆ ಇಲ್ಲದೆ ನಾವು ಆಗ ಪರ್ಫೆಕ್ಷನ್ ಆಗೋದಿಲ್ಲ. ಹೇಗಂದ್ರೆ 20 ವರ್ಷ, ಇವತ್ತು 4 ವರ್ಷ ಆಯ್ತು, 4.5 ವರ್ಷ ಆಯ್ತು, ಇನ್ನು ಖಾಲಿ ನನಗೆ 13 ಎಂತ 15 ವರ್ಷ ಉಂಟು, ನನಗೆ ಪರ್ಫೆಕ್ಷನ್ ಆಗ್ತದೆ. ಈ ರೀತಿ ಅಲ್ಲಪ್ಪ. ಒಬ್ಬ 20 ವರ್ಷದಿಂದ ಭಕ್ತಿ ಮಾಡ್ತಾ ಇರ್ಬೋದು, ಅವನಿಗೆ ನಮ್ರತೆ ಇಲ್ಲ, ಸರಿಯಾಗಿ ಸೇವೆ ಮಾಡ್ತಾ ಇಲ್ಲ, ಪರ್ಫೆಕ್ಷನ್ ಬರುವುದಿಲ್ಲ. ಅಂದ್ರೆ ಡೇ 1 ಇಂದ ಹಿಡಿದು 20 years ಕೂಡ ಈ ಶುಡ್ ಬಿ ಹಂಬಲ್, ನಮ್ರತೆ ಇರಬೇಕು, ಎಲ್ಲ ದಿವಸ ಒಂದೇ ರೀತಿ ಇರಬೇಕು. ಈ ಶುಡ್ ಬಿ ಟಾಲರೆಂಟ್, ಸಮೋದಮ ತಪ ಶೌಚಂ ಶಾಂತಿ ರಾಜ್ಯಂ ಏವಚ ಜ್ಞಾನ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಎಲ್ಲ ಕ್ವಾಲಿಟೀಸ್ ಇರ್ಬೇಕಂತ ಅವನ ಹತ್ರ. ಎಲ್ಲ ಕ್ವಾಲಿಟೀಸ್ ಇದ್ದು ನಮ್ರತೆಯಲ್ಲಿ ಸೇವೆ ಮಾಡಿ, ಒಳ್ಳೆ ಸಾಧನೆ ಮಾಡಿ, ಯಾವಾಗಲೂ ಭಕ್ತರ ಸಂಘದಲ್ಲಿ ಇದ್ದು ಆಗ ಪರ್ಫೆಕ್ಷನ್ ಬರ್ಬೋದು. ಅದು ಕೂಡ ಭಗವಂತನ ಮೇಲೆ ಡಿಪೆಂಡ್. ಗುರು ಕೃಷ್ಣ ಕೃಪಾಯ ಬಾಯ್ ಭಕ್ತಿ ಲತಾ ಬೀಜ್. ನಮ್ಮ ಕೆಲವೊಮ್ಮೆ ನಾನು ಇಷ್ಟು ಕಷ್ಟಪಟ್ಟಿದ್ದೇನೆ, ನಿಮ್ಮ ಕಷ್ಟ ಅಲ್ಲಿಗೆ ಇರಲಿ ಸರ್. ಕೆಲವೊಮ್ಮೆ ನಾವು ಕಷ್ಟಪಡ್ಬೋದು, ಆದ್ರೆ ಭಗವಂತ ನಮಗೆ ಕೊಡ್ಲಿಕ್ಕಿಲ್ಲ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಇಸ್ ಅ ಮರ್ಸಿ ಮೂವ್ಮೆಂಟ್. ಕೃಪೆಯ ಆಂದೋಲನ, ಕೃಪೆಯ ಆಂದೋಲನ. ಕೃಪೆ ಅಂತಂದ್ರೆ ಯು ಕಾಂಟ್ ಪರ್ಚೇಸ್. ಮರ್ಸಿಯನ್ನು ನೀವು ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯು ಕಾಂಟ್ ಪರ್ಚೇಸ್. ಯು ಹ್ಯಾವ್ ಟು ಬ್ಯಾಗ್, ಯು ಹ್ಯಾವ್ ಟು ಪ್ಲೀ. ಅಂದ್ರೆ ನಮ್ಮಲ್ಲಿ ಹೇಗೆ ಅಂದ್ರೆ ಭಗವಂತನಿಗೆ ಆಗ್ಬೇಕು, ಎಂತ ಭಕ್ತ ಮಾರೆಯುವ ಭಗವಂತನ ಕಡೆಗೆ ರಾಧಾರಾಣಿ ಹತ್ರ ಹೇಳುವಂಥದ್ದು, ಎಂತ ಡಿವೋಟಿ ಮಾರೆಯುವ, ಎಲ್ಲ ಗುಣಗಳು ಇವನ ಹತ್ರ ಉಂಟು. ಅಂದ್ರೆ ರಾಧಾರಾಣಿ ಮತ್ತೆ ಕೃಷ್ಣನ ಹೃದಯ ಮೆಲ್ಟ್ ಆಗ್ಬೇಕು. ಅಂತ ಕ್ವಾಲಿಟೀಸ್ ಇದ್ರೆ ಮಾತ್ರ ಪರ್ಫೆಕ್ಷನ್ ಸಿಗ್ತದೆ, ಇಲ್ಲದೇ ಇಲ್ಲ. ಹಾಗಾಗಿ ಎಸ್, ಹೀಗೆ ಹೇಳಿ ಪರ್ಫೆಕ್ಷನ್ ಆಗ್ಲಿಕ್ಕೆ ಸುಲಭವಾ? ಎಸ್, ಶಾಂತಿರೂಪಿನ್ ಮಾತಾಜಿ ಹೇಳಿದ್ರು. ಎಂತಂದ್ರೆ ಯಾವುದು ಇದು ನಮ್ಮ ಭಾವಾರ್ಥ. ಒಂದು ನಿಮಿಷ, ಎಲ್ಲಿ ಬಂತು? ನಾನು ಯಾವುದೇ ಓದ್ತಾ ಇದ್ದೆ. ಆದಿನ ಸಾಕ್ಷಾತ್ ಅಂತ ಇರಬೇಕು ಅಲ್ಲ, ಇದಲ್ಲ. ಅಂತಲ್ಲಿ ನಿರ್ಬಂಧಗಳನ್ನು ಯಾವುದಿತ್ತಪ್ಪ ಇದು? ಯಾವುದು ಓದಿದೆ ನಾನು ಆಗ? ಒಂದು ಸೆಂಟೆನ್ಸ್ ಅನ್ನು ಓದಿದೆ. ಓಕೆ, ಪರಸ್ಪರ ಕೃಷ್ಣ ಸಂಬಂಧ ಆಗಿದ್ರೆ ಅವರಿಬ್ಬರು ಐಕ್ಯಬಂಧ ಮುಕ್ತರಾಗಿ ಕೃಷ್ಣ ತಲುಪಲು ಸಾಮಾನ್ಯವಾಗಿ ಹರಳರು. ಓಕೆ, ಹಾಗಾಗಿ ಹೀಗೆ ಹೇಳಿ, ಸುಲಭವೋ ಕಷ್ಟವಾ? ಕಷ್ಟ. ಆ ಕಷ್ಟ ಗುರುಜಿ. ಕಷ್ಟ. ನೋಡಿ, ಕಷ್ಟ ಇಲ್ಲ, ಸುಲಭ. ಆದ್ರೆ ನಮ್ಗೆ ಕಷ್ಟದ ತರ ಕಾಣ್ತದೆ, ಕಷ್ಟದ ತರ ಕಾಣ್ತದೆ, ಸುಲಭ. ಆದ್ರೆ ಎಂತಂದ್ರೆ ಇದು ಪ್ರಯತ್ನ ಹೇಗೆ ಅಂದ್ರೆ ಒಂದ್ ದಿವಸದ ಪ್ರಯತ್ನ ಅಲ್ಲ, ಇದು ಸತತವಾದ ಪ್ರಯತ್ನ. ಸತತವಾದ ಅಂದ್ರೆ ಈಗ ನಾವೀಗ ಒಂದು ಮರುಭೂಮಿಯಲ್ಲಿ ಇದ್ದೇವೆ, ನೀರೇ ಇಲ್ಲ. ಆಗ ನಮ್ದು ನೀರಿಗೋಸ್ಕರ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರ್ತದೆ ನೋಡಿ. ನೀರೇ ಇಲ್ಲ, ನಾವು ಮರುಭೂಮಿಯಲ್ಲಿ ಇದ್ದೇವೆ, ನೀರೇ ಇಲ್ಲ, ನಮ್ದು ಯಾವ ರೀತಿ ಪ್ರಾರ್ಥನೆ ಇರ್ತದೆ? ನೀರೇ ಬರುವುದಿಲ್ಲ ವರ್ಷದಲ್ಲಿ, ಅಲ್ಲಿ ಮಳೆ ಇಲ್ಲ, ಯಾವ ರೀತಿಯ ಪ್ರಾರ್ಥನೆ ಇರ್ತದೆ ನೀರಿಗಾಗಿ ನಮ್ದು? ಎಸ್, ದಯವಿಟ್ಟು ಹೇಳ್ಬೋದು ಯಾರಿಗಾದ್ರು. ಕಠೋರ ಪ್ರಾರ್ಥನೆಯಿಂದ. ಕಠೋರ ಪ್ರಾರ್ಥನೆ ಅಂದ್ರೆ ತುಂಬಾ ಆಳವಾದ ಪ್ರಾರ್ಥನೆ ಮಾಡ್ತೀವಿ ದೇವ್ರನ್ನ, ದೇವರ ನೀರಿಗೋಸ್ಕರ. ಹೌದು, ಕಠೋರ ಅಂತ ಹೇಳ್ತಾರಲ್ಲ, ತುಂಬಾ ಇದಾಗಿ. ಈಗ ಕಠೋರಕ್ಕೆ ನೀರು ಒಮ್ಮೆ ಬರ್ತದೆ, ಮತ್ತೆ ಬಂದ ಮೇಲೆ ಮತ್ತೆ ನೀರಿಲ್ಲ, ಮತ್ತೆ ಹೇಗಿರುತ್ತೆ ಅದು ನಮ್ಮ ಪ್ರಾರ್ಥನೆ? ಮತ್ತು ಹಾಗೆ ಮಾಡ್ಬೇಕು ನಾವು. ಮತ್ತೆ ಈಗ ನೀರು ಬಂದ ಮೇಲೆ ಮತ್ತೆ ನಮ್ಮ ಪ್ರಾರ್ಥನೆ ಸ್ಟಾಪ್ ಆಗ್ತದ? ಈಗ ಮತ್ತೆ ಮಾಡ್ಬೇಕು ನಾವು. ಓಕೆ, ನೀವು ನೋಡಿ, ನೀವೆಲ್ಲರೂ ಮರುಭೂಮಿಯಲ್ಲಿ ಇದ್ದೀರಿ ಅಂತ ನಾವೊಂದು ಭಾವಿಸುವ. ನೀರೇ ಇಲ್ಲ, ನೀರೇ ಇಲ್ಲ. ಈಗ ನಿಮ್ಮ ಪ್ರಾರ್ಥನೆಗೆ ನೀರು ಬಂತು, ನೀರು ಬಂದ ಮೇಲೆ ಮತ್ತೆ ನೀವು ಪ್ರಾರ್ಥನೆ ನಿಲ್ಲಿಸಿದ? ಇಲ್ಲ ಗುರುಜಿ, ಮಾಡ್ತಾನೆ ಇರ್ಬೇಕು ಗುರುಜಿ.
ಮಾಡ್ತಾನೆ ಇರಬೇಕು. ಹಾಗಾಗಿ ಇಲ್ಲಿ ಕೂಡ ಹಾಗೆ ಈ ಅಟ್ಯಾಚ್ಮೆಂಟ್ ಹೋಗ್ಬೇಕಿದ್ರೆ ನೋಡಿ, ಪ್ರಭುಪಾದ ಹೇಳ್ತಾ ಇದ್ದಾರೆ, ಉಪಾಯ ಕೊಡ್ತಾ ಇದ್ದಾರೆ. ಉಪಾಯ ಅದು ಚಾಂಟಿಂಗ್, ನಾನು ಅದಕ್ಕೆ ಹೇಳಿದೆ. ಪರಸ್ಪರ ಕೃಷ್ಣ ಪರ ಸಂಬಂಧಿಯಾಗಿದ್ದಾರೆ, ಅವರಿಬ್ಬರು ಐಕ್ಯಬಂಧ ಮುಕ್ತರಾಗಿ ಕೃಷ್ಣ ತಮ್ಮ ತಲುಪಲು ಸಾಮಾನ್ಯ ಹರಳರು. ನೋಡಿ, ಹಾಗೆ ಕ್ವಾಲಿಫಿಕೇಶನ್ ಎಂತ ಅಂದ್ರೆ, ನಾವು ಸತತವಾಗಿ ಯಾವುದೇ ಗುಡುಗು ಬರಲಿ, ಯಾವುದೇ ಮಿಂಚು ಬರಲಿ, ಯಾವುದೇ ದೊಡ್ಡ ಮಳೆ ಬರಲಿ, ಕೃಷ್ಣ ಪ್ರಜ್ಞೆ ನಿಲ್ಲಿಸ್ಲಿಕ್ಕಿಲ್ಲ. ಹೇಗೆ ಅಂದ್ರೆ, ಪ್ರಭುಪಾದ ಕೊಡುವ ಎಕ್ಸಾಂಪಲ್ ಇಲ್ಲಿ ಹೇಳ್ತೇನೆ ನಿಮ್ಗೆ. ಪ್ರಭುಪಾದ ಹೇಳುವಂಥದ್ದು, ಒಂದು ಹುಡುಗಿ ಕಾಲೇಜಲ್ಲಿ ಇರ್ತಾಳೆ. ಅವಳಿಗೆ ಕಾಲೇಜಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಕಡೆಗೆ ಕಾಲೇಜ್ ಆಗಿ ಅವಳಿಗೆ ಹುಡುಗ ನೋಡ್ಲಿಕ್ಕೆ ಮನೆಯವರು ಡಿಸೈಡ್ ಮಾಡ್ತಾರೆ. ಆಗ ಅವಳು ಹೇಳ್ತಾಳೆ, ಹೀಗೆ ನನಗೆ ಒಬ್ಬ ಕಾಲೇಜಲ್ಲಿ ಇದ್ದಾನೆ ಅಂತ. ತಂದೆ ತಾಯಿ ಇಬ್ಬರು ಹೇಳ್ತಾರೆ, ನೀನು ಅವನನ್ನು ಮದುವೆ ಆದರೆ ನಾವು ಸಾಯ್ತೇವೆ. ಆಗ ಅವಳು ಎಂತಾಗ್ತದೆ, ಅವಳು ಎಸ್, ತಂದೆ ತಾಯಿ ನನ್ನನ್ನು ಸಾಕಿದ್ದಾರೆ, ಹಾಗಾಗಿ ಇಲ್ಲ, ನೀವು ನೋಡಿದನ್ನು ಮದುವೆ ಆಗ್ತಾನೆ ಅಂತ ಹೇಳ್ತಾರೆ. ಈಗ ತಂದೆ ತಾಯಿ ನೋಡಿದನ್ನೇ ಮದುವೆ ಆಗ್ತಾಳೆ. ಮದುವೆ ಆದ ಮೇಲೆ ಗಂಡನೊಟ್ಟಿಗೆ ಸರಿಯಾಗಿ ಹೆಂಡತಿ ಯಾವ ರೀತಿ ಇರಬೇಕು ಆ ರೀತಿ ಇದ್ದಾಳೆ. ಆದ್ರೆ ಅವಳ ಮನಸ್ಸಿನಲ್ಲಿ ಯಾವಾಗಲೂ ಅವಳ ಕಾಲೇಜಲ್ಲಿ ಇದ್ದ ಅವನ ನೆನಪುಗಳು ಬರ್ತಾ ಇರ್ತದೆ. ಪ್ರಭುಪಾದ ಹೇಳುವಂಥದ್ದು, ನಾವು ಕೂಡ ಇದೇ ರೀತಿ ಕೃಷ್ಣ ಪ್ರಜ್ಞೆ ಮಾಡ್ಬೇಕಂತ. ಗಂಡನೊಟ್ಟಿಗೆ ವಿ ಶುಡ್ ಡೂ ಪ್ರಾಪರ್ ಡ್ಯೂಟಿ, ಹೆಂಡತಿಯೊಟ್ಟಿಗೆ ಸರಿಯಾದ ಡ್ಯೂಟಿ ನಾವು ಮಾಡ್ಬೇಕೆಲ್ಲ. ಆದ್ರೆ ಮನಸ್ಸಿನಲ್ಲಿ ಕೃಷ್ಣನಿಗೆ ಜಾಗ. ಈ ರೀತಿ ನಾವು ಮಾಡಿದ್ರೆ ನಾವು ಸಾಯುವಾಗ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಎಸ್, ಓಕೆ, ಇಟ್ಸ್ ಓಕೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಓಕೆ, ಧರಿಸುತ್ತಾನೆ ಅಂತೆ ಹೆಂಗು ಸಾಯುವ ವೇಳೆಯಲ್ಲಿ ಗಂಡನ ಯೋಚನೆ ಮಾಡಿದರೆ ಸಹಜ ಮುಂದಿನ ಜನ್ಮದ ಅವಳು ಗಂಡನ ಧರಿಸಳು. ಅದರಲ್ಲಿ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೆಣ್ಣಿನ ಶೀಲ ಮತ್ತು ಪ್ರತಿಯಾಗಿ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಗಂಡನೊಂದಿಗೆ ಮಹಿಳೆಯ ಸಂಬಂಧ ಮುಂದಿನ ಜನ್ಮದಲ್ಲಿ ಅವಳನ್ನು ಪುರುಷ ದೇಹ ಪಡೆಯುವ ನೆಲೆಗೆ ಏರಿಸಬಹುದು. ಆದರೆ ಪುರುಷನೊಬ್ಬ ಸ್ತ್ರೀಯೊಬ್ಬಳೊಂದಿಗೆ ಹೊಂದುವ ಆಪ್ತ ಸಂಬಂಧ ಅವನತಿಗೆ ಕಾರಣವಾಗಿ ಮುಂದಿನ ಜನ್ಮದಲ್ಲಿ ಅವನು ಹೆಣ್ಣಿನ ದೇಹ ಪಡೆಯಬಹುದು. ನೋಡಿ, ನೆಕ್ಸ್ಟ್ ಲೈಫಲ್ಲಿ ಹೆಣ್ಣಿನ ದೇಹ ಸಿಗ್ತದೆ. ಸ್ಥೂಲ ಮತ್ತು ಸೂಕ್ಷ್ಮವಾದ ಈ ಲೌಕಿಕ ಶರೀರಗಳು ಕೇವಲ ಉಡುಪುಗಳು, ಡ್ರೆಸ್. ಭಗವದ್ಗೀತೆ ಹೇಳ್ತದೆ, ಅವು ಜೀವಿಯ ಶರ್ಟ್ ಮತ್ತು ಕೋಟುಗಳಿದ್ದಂತೆ. ಈ ಹೆಣ್ಣು ಗಂಡು ಇದು ಶರ್ಟ್ ಇದ್ದಾಗೆ. ಇನ್ನು ಭಗವದ್ಗೀತೆ ಹೇಳುವುದನ್ನು ನಾವು ಸದಾ ನೆನಪಿನಲ್ಲಿ ಇಡಬೇಕು. ಪುರುಷ ಅಥವಾ ಸ್ತ್ರೀ ಎನ್ನುವುದು ಕೇವಲ ಶಾರೀರಿಕ ತೊಡುಗೆಗಳು, ಆತ್ಮನ ಸ್ವರೂಪದ ವಾಸವಾಗಿ ಭಗವಂತನ ತಟಸ್ಥ ಶಕ್ತಿಯಾಗಿದೆ. ನೋಡಿ, ಮಾರ್ಜಿನಲ್ ಪೊಟೆನ್ಸಿ ಶಕ್ತಿಯಾಗಿ ವರ್ಗೀಕೃತವಾದ ಪ್ರತಿಜೀವಿಗೆ ಮೂಲಭೂತವಾಗಿ ಸ್ತ್ರೀ ಅಥವಾ ಭುಕ್ತನೆ ಎಂದು ಪರಿಗಣಿತನಾದವನು. ಪುರುಷ ಶರೀರದಲ್ಲಿ ಐಕ ಹಿಡಿತಗಳಿಂದ ಪಾರಾಗಲು ಹೆಚ್ಚಿನ ಅವಕಾಶಗಳಿವೆ. ಸ್ತ್ರೀಯಲ್ಲಿ ಇಲ್ಲ ಅಂತೆ, ಪುರುಷರಲ್ಲಿ ಜಾಸ್ತಿ ಉಂಟು. ಸ್ತ್ರೀ ಶರೀರದೊಂದಿಗೆ ಸಂಬಂಧ ಬೆಳೆಸುವ ಮೂಲಕ ಪುರುಷನ ದುರುಪಯೋಗ ಪಡಿಸಿಕೊಳ್ಳಬಾರದು. ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಹೀಗೆ ಐಕ ಭೋಗದಲ್ಲಿ ಸಿಲುಕಿಕೊಳ್ಳಬಾರದು. ಇದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಸ್ತ್ರೀ ದೇಹ ಧರಿಸಬೇಕಾಗುತ್ತದೆ. ಮಹಿಳೆಗೆ ಸಾಮಾನ್ಯವಾಗಿ ಗೃಹೋಪಯೋಗಿ ವಸ್ತುಗಳು, ಆಭರಣಗಳು, ಪೀಠ ಬಹಳ ಇಷ್ಟ. ಗಂಡ ಇವನ್ನೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಪೂರೈಸಿದರೆ ಅವಳು ಸಂತುಷ್ಟರಾಗುತ್ತಾಳೆ. ಗಂಡು ಹೆಣ್ಣಿನ ನಡುವಿನ ಸಂಬಂಧವು ಬಲು ಸಂಕೀರ್ಣವಾದುದು. ಆದರೆ ಸಾರಾಂಶವೆಂದರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ದಿವ್ಯ ಹಂತವನ್ನು ಏರಬಯಸುವವರು ಹೆಣ್ಣಿನ ಸಹವಾಸ ಸ್ವೀಕರಿಸುವಲ್ಲಿ ಬಹಳ ಎಚ್ಚರಿಕೆಯಿಂದ ಇರಲೇಬೇಕು. ಕೃಷ್ಣ ಪ್ರಜ್ಞೆಯ ಹಂತದಲ್ಲಿ ಅಂತ ಸಹವಾಸ ನಿರ್ಬಂಧಗಳು ಸಡಿಲಗೊಳಿಸ ನೋಡಿ, ಕೃಷ್ಣ ಪ್ರಜ್ಞೆಯಿಂದ ಸಡಿಲಗೊಳಿಸಬಹುದು. ಅಂದ್ರೆ ಈಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲರೂ ಹೆಂಗಸೆ, ಪ್ರಕೃತಿ ಎಲ್ಲರೂ ಹೆಂಗಸು. ಯಾಕಂದ್ರೆ ಎಂಜಾಯ್ ಕೃಷ್ಣ. ಈಗ ನೋಡಿ, ಎಲ್ಲರೂ ಮಂಜರೀಸ್. ಎಲ್ಲ ನಮ್ಮ ಈ ಗೋಸ್ವಾಮಿಗಳು ದೇರ್ ಆಲ್ ಮಂಜರೀಸ್. ಈಗ ನಮ್ಮ ಎಂತ ಒಂದು ಗುರು ಪರಂಪರೆಯಲ್ಲಿ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಈಸ್ ಅ ಮಂಜರಿ, ಈಸ್ ಅ ನಯನ ಮಂಜರಿ. ಭಕ್ತಿ ವಿನೋದ್ ಠಾಕೂರ್ ಈಸ್ ಅ ಕಮಲ ಮಂಜರಿ. ಆಲ್ ಆರ್ ಮಂಜರೀಸ್. ಮಂಜರೀಸ್ ಅಂದ್ರೆ ದೇ ವಿಲ್ ಮೀನ್ ಸಾರೀಸ್. ಹಾಗೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಆಲ್ ಆರ್ ಸ್ತ್ರೀ, ಓನ್ಲಿ ಕೃಷ್ಣ ಈಸ್ ದ ಪುರುಷ. ಸಂಬಂಧ ಪರಸ್ಪರವಾಗಿದೆ. ಕೃಷ್ಣ ಸಂಬಂಧಿ ಆಗಿದ್ದರೆ ಆಗ ಅವರಿಬ್ಬರು ಐಕ್ಯಬಂಧ ಮುಕ್ತರಾಗಿ ಕೃಷ್ಣನ ತಲುಪುವರು. ಭಗವದ್ಗೀತೆಯಲ್ಲಿ ದೃಢಪಡಿಸುವಂತೆ ಜಾತಿಗಳಲ್ಲಿ ಅತಿ ಕೆಳಸ್ತರ
ದಲ್ಲಿರುವವರಾಗಲಿ ಅಥವಾ ಮಹಿಳೆ ಆಗಲಿ ಅಥವಾ ವೈಶ್ಯ ಕೃಷ್ಣ ಬಗ್ಗೆ ಏನು ಗಂಭೀರವಾಗಿ ಪರಿಣಿತದೆ ಅವರು ಭಗವದ್ಧಾಮಕ್ಕೆ ಅಂದರೆ ಕೃಷ್ಣಧಾಮಕ್ಕೆ ಹೋಗ್ತಾರೆ. ಇದು ಯಾವುದು 9.32 ಶ್ಲೋಕ. ಪುರುಷನು ಮಹಿಳೆಯರಲ್ಲಿ ಅನುರಕ್ತನಾಗಬಾರದು, ಮಹಿಳೆ ಪುರುಷರಲ್ಲಿ ಅನುರಕ್ತಲಾಗಬಾರದು. ಪುರುಷ ಮತ್ತು ಸ್ತ್ರೀ ಅವರಿಬ್ಬರು ಭಗವಂತ ಸೇವೆಯಲ್ಲಿ ಅನುರಕ್ತರಾಗಬೇಕು. ನೋಡಿ, ಇಬ್ಬರು ಕೂಡ. ಹಾಗಾಗಿ ನಾವು ಚಾಂಟಿಂಗ್ ಅನ್ನು ಅಟೆಂಟಿವ್ ಆಗಿ ಮಾಡಬೇಕು. ಎಸ್, ನನ್ನನ್ನು ಸೇವೆಯಲ್ಲಿ ತೊಡಗಿಸು. ಹೇಗೋ ನಾನು ಸೇವೆಯಿಂದ ದೂರ ಆಗಿದ್ದೇನೆ, ಈಗ ನಾನು ವಾಪಸ್ ಸೇವೆಯಲ್ಲಿ ತೊಡಗಬೇಕು. ಇದನ್ನೇ ಕೇಳಬೇಕಂತೆ. ಹರೇ ಕೃಷ್ಣ ಮಂತ್ರದ ಅರ್ಥ ಅದು. ಸಮ್ ಆರ್ ಅದರ್ ಐ ಲೆಫ್ಟ್ ದಿ ಸೇವಾ, ಅಗೇನ್ ಎಂಗೇಜ್ ಮೀ ಇನ್ ಯುವರ್ ಸೇವಾ. ಪ್ರಭುಪಾದ ನೋಡಿ ಕನ್ಕ್ಲೂಷನ್ ಹೇಳುವಂಥದ್ದು. ಇವರು ಭಗವಂತ ಸೇವೆಯಲ್ಲಿ ಅನುರಕ್ತರಾಗಬೇಕು. ಆಗ ಅವರಿಬ್ಬರು ಐಕಬಂಧನಗಳ ಮುಕ್ತಿ ಸಾಧ್ಯ. ಎಸ್, ಹರೇ ಕೃಷ್ಣ. ಬ್ಯೂಟಿಫುಲ್ ಪರ್ಪಡ್. ತುಂಬ ಮೀನಿಂಗ್ ಉಂಟು, ಡೀಪ್ ಮೀನಿಂಗ್ ಉಂಟು ಪ್ರಭುಪಾದ ಇದು ಭಾವಾರ್ಥ. ಎಸ್, ವಾಂಚಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಎಸ್, ಸಂಗಿನಿ ಶ್ರೀಪಾದ ದೇವಿದಾಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಅದೇ ವೃಂದಾವನ ಯಾತ್ರೆ ಬಗ್ಗೆ. ಓಕೆ, ಹೇಳಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೆ. ಫೆಬ್ರವರಿ 22ರಿಂದ ಫೆಬ್ರವರಿ 26 ವೃಂದಾವನ್ ಯಾತ್ರೆ ಇದೆ. ಯಾರೆಲ್ಲ ಬರ್ತೀರಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರಭುಜಿ, ಹೆಚ್ಚಿನ ವಿವರ ನೀವು ನೀಡ್ತೀರಾ ಅನ್ಕೊಳ್ತೀನಿ. ನೋಡಿ, ಫೆಬ್ರವರಿಯಲ್ಲಿ ವೃಂದಾವನ ಯಾತ್ರೆ ಉಂಟು, 4 ದಿವಸದ್ದು. ಹಾಗಾಗಿ ಈಗ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಯಾರೆಲ್ಲ ಹೋಗ್ತಾ ಇದ್ದೀರಿ ನೀವು ಅತಿ ಶೀಘ್ರದಲ್ಲಿ ಬುಕ್ ಮಾಡಿ. ಹರೇ ಕೃಷ್ಣ. ಹೆಸರನ್ನು ಅವರಿಗೆ ಕೊಡಿ, ಸಂಗೀತಮಯನಿಗೆ, ಅವರು ಕನ್ನಡ ಲೀಡರ್. ಎಸ್, ಓಕೆ. ಹಾಗಾದ್ರೆ ವಾಂಚಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್